ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ. ಶ್ರೀ ಶ್ರೀ ಗೌರನಿತಾಯ್ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ವೇದಾಂತ ದರ್ಶನ ಟೀಚಿಂಗ್ಸ್ ಆಫ್ ಲಾರ್ಡ್ ಶ್ರೀ ಚೈತನ್ಯ ಈ ತರಗತಿಗೆ ಸ್ವಾಗತ. ಇಂದು ಅಧ್ಯಾಯ 29 ಶುದ್ಧ ಕೃಷ್ಣ ಪ್ರೇಮ ಇದರ ಮುಂದುವರಿದ ಭಾಗ ಹಾಗೂ ಅಧ್ಯಾಯ 30 ನೋಡೋಣ. ಈಗ ಶುದ್ಧ ಕೃಷ್ಣ ಪ್ರೇಮ ಇದರಲ್ಲಿ ನಾವು ಏನು ನೋಡಿದ್ದೇವೆ ನಿನ್ನೆ ಅಂದರೆ ಕೃಷ್ಣ ಪ್ರೇಮ, ಕೃಷ್ಣನ ಜೊತೆ ನಮ್ಮ ಒಂದು ಸಂಬಂಧ ಕಳೆದು ಹೋಗಿದೆ. ಆ ಕಳೆದು ಹೋದ ಸಂಬಂಧವನ್ನು ನಾವು ಹೇಗೆ ಅದನ್ನ ನಾವು ಪುನಃ ಸ್ಥಾಪನೆ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಭಗವಂತನ ಭಕ್ತಿ ಸೇವೆಯಿಂದ ಮಾತಾಜಿ. ನಮಗೆ ಕೃಷ್ಣ ಮರೆತು ಹೋಗಿದ್ದಾನೆ, ಏಕೆಂದರೆ ನಾವು ಮಾಯೆಯ ಪ್ರಭಾವದಲ್ಲಿ ಇದ್ದೇವೆ. ಮಾಯೆಯ ಪ್ರಭಾವ ಅಂದ್ರೆ ವಿಸ್ಮೃತಿ, ಕೃಷ್ಣ ವಿಸ್ಮೃತಿ. ಸೊ ಆ ಕೃಷ್ಣ ವಿಸ್ಮೃತಿ, ಮರೆತು ಹೋಗಿದ ಕೃಷ್ಣನ ಸಂಬಂಧ ನಮಗೆ ಯಾವಾಗಲೂ ಕೃಷ್ಣನ ಜೊತೆ ಸಂಬಂಧ ಇದೆ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ.
ಭಗವಂತನ ಜೊತೆ ನಮ್ಮ ಸಂಬಂಧ ಇದೆ. ಈ ಸಂಬಂಧವನ್ನ ನಾವು ಮತ್ತೆ ಅದನ್ನ ಜೋಡಿಸಿಕೊಳ್ಳಬೇಕು. ಅದು ಹೇಗೆ ಅಂದ್ರೆ ಭಕ್ತಿ ಸೇವೆಯ ವಿಧಾನದ ಪ್ರಕ್ರಿಯೆಯ ಮೂಲಕ. ಇದು ಹೇಗೆ ಸಾಧ್ಯ ಆಗತ್ತೆ ನೋಡೋಣ. ಇದು ಅಂದ್ರೆ ಈ ಎಲ್ಲ ಒಬ್ಬ ವ್ಯಕ್ತಿ ಐಹಿಕ ಕಲ್ಮಶ, ಈಗ ನಾವು ಐಹಿಕ ಲೋಕಕ್ಕೆ ಬಂದಿರೋದ್ರಿಂದ ಅದಕ್ಕೆ ನಮಗೆ ಐಹಿಕ ಕಲ್ಮಶ ನಮಗೆ ಹತ್ಕೊಂಡಿದೆ. ಸೊ ಈ ಐಹಿಕ ಕಲ್ಮಶದಿಂದ ನಾವು ಮುಕ್ತ ಆಗಬೇಕು. ಐಹಿಕ ಕಲ್ಮಶನ ಅಂದ್ರೆ ಮುಖ್ಯವಾಗಿ 3 ಗುಣಗಳು, ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಇದರಿಂದ ನಾವು ಮುಕ್ತ ಆಗಬೇಕು. ಆವಾಗ ನಮ್ಗೆ ಏನಾಗುತ್ತೆ, ಕೃಷ್ಣನ ಜೊತೆ ಅವಾಗ ಸಂಬಂಧ ಮಾಡ್ಕೊಳ್ಬಹುದು. ಸೊ ಈ ರೀತಿ ಕೃಷ್ಣನ ಜೊತೆ ಆವಾಗ ಸಂಬಂಧ ಮಾಡ್ಕೊಳ್ಳೋದು ಅಂತಂದ್ರೆ ಅದು ಯಾವ ನೆಲೆಯಲ್ಲಿ ಕೂಡ ಇರಬಹುದು. ಅಂದ್ರೆ ಯಾವ ಅಂದ್ರೆ ದಿವ್ಯ ರಸ. ಆ ರಸ ಹೇಗೆ ಆಗತ್ತೆ ಅಂತ ನಾವು ನಿನ್ನೆ ನೋಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ 4 ರಸಗಳು, 5 ರಸ ಇರುತ್ತದೆ. ಶಾಂತರಸ ಅದು, ಆದರೆ ಇಲ್ಲಿ ಕೃಷ್ಣನ ಸೇವೆಯಲ್ಲಿ 4 ರಸಗಳು: ದಾಸ್ಯ ರಸ, ಸಾಖ್ಯ ರಸ, ವಾತ್ಸಲ್ಯ ರಸ, ಮತ್ತೆ ಮಾಧುರ್ಯ ರಸ ಅಂತ. ಈ ಎಲ್ಲ ರಸಗಳು ಕೂಡ ದಿವ್ಯ ನೆಲೆಯಲ್ಲಿಯೇ ಇದೆ. ಎಲ್ಲವೂ ಕೂಡ ಅಲೌಕಿಕ ನೆಲೆಯಲ್ಲೇ ಇರ್ತದೆ. ಸೊ ಹಾಗಾಗಿ ಇದನ್ನು ಹೇಗೆ ಪಡಿಬಹುದು ಅಂತಂದ್ರೆ, ಐಹಿಕ ಕಶ್ಮಲಗಳು ಸಂಪೂರ್ಣ ತೊಲಗಿದಾಗ ಆವಾಗ ಹೃದಯದಲ್ಲಿ ದಿವ್ಯ ರಸ ಅದು ಜಾಗೃತವಾಗತ್ತೆ. ದಿವ್ಯ ರಸ ಜಾಗೃತ ಆಗಬೇಕಾದ್ರೆ ಐಹಿಕ ಕಲ್ಮಶಗಳು ಒಂದು ಚೂರು ಇರಬಾರದು. ಸೊ ಆವಾಗ ದಿವ್ಯ ರಸ ಅದು ದಿವ್ಯ ರಸ ಬೆಳೆದಾಗ ಅದಕ್ಕೆ ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಸ್ವರೂಪ ಸಿದ್ಧಿ ಅಂದ್ರೆ ಭಗವಂತನ ಜೊತೆ ಶಾಶ್ವತವಾದ ಒಂದು ಸಂಬಂಧವನ್ನ ಮರಳಿ ಪಡ್ಕೊಳ್ತಕ್ಕಂಥದ್ದು. ಸೊ ಯಾರು ಯಾವ ನೆಲೆಯಲ್ಲಿ ಬೇಕಾದ್ರೂ ಇರಬಹುದು. ಅಂದರೆ ಇಲ್ಲಿ ದಾಸ್ಯನಾಗಿ ನಾವು ಸಂಬಂಧವನ್ನ ಪಡ್ಕೊಳ್ಬಹುದು. ಒಬ್ಬ ವ್ಯಕ್ತಿ ಇಷ್ಟಪಟ್ಟರೆ ಸಖ್ಯವಾಗಿಯೂ ಕೂಡ ಅಲ್ಲಿ ಸಂಬಂಧವನ್ನ ಪಡ್ಕೊಳ್ಬಹುದು. ಅಥವಾ ಅವರು ಇಷ್ಟಪಟ್ಟರೆ ವಾತ್ಸಲ್ಯ, ಮಾಧುರ್ಯ ಇವುಗಳನ್ನು ಕೂಡ ಪಡಿಬಹುದು. ಆದರೆ ಸಖ್ಯ, ವಾತ್ಸಲ್ಯ, ಮಾಧುರ್ಯ ಅವು ತೀರಾ ತುಂಬಾ ಮುಂದುವರಿದ ಸಂಬಂಧ. ಸೊ ಹಾಗಾಗಿ ಅದು ತುಂಬಾ ಹೈ ಲೆವೆಲ್. ಹಾಗಾಗಿ ನಾವು ತಿಳ್ಕೊಳ್ಬೇಕು ಎಲ್ಲವೂ ಕೂಡ ಅದು ದಿವ್ಯವಾದದ್ದೇ. ಸೊ ಹಾಗಾಗಿ ಯಾವ ರಸದಲ್ಲಿ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಂಡ್ರು ಕೂಡ ಆ ಸಂಬಂಧ ಅದು ಪರಿಪೂರ್ಣವೇ, ಪ್ರತಿಯೊಂದು ಕೂಡ ಪರಿಪೂರ್ಣವೇ. ಆದ್ರೆ ನಾವು ಕಂಪೇರ್ ಮಾಡಿದರೆ, ಅಂದ್ರೆ ಹೋಲಿಕೆ ಮಾಡಿದರೆ, ಶಾಂತರಸಕ್ಕಿಂತ ದಾಸ್ಯರಸ ಮೇಲು, ದಾಸ್ಯರಸಕ್ಕಿಂತ ಅದು ಸಖ್ಯರಸ ಮೇಲು, ಸಖ್ಯಕ್ಕಿಂತ ವಾತ್ಸಲ್ಯ ಮೇಲು, ವಾತ್ಸಲ್ಯಕ್ಕಿಂತ ಮಧುರ ಪ್ರೇಮ ಅಂದ್ರೆ ಮಾಧುರ್ಯ ಪ್ರೇಮ ಅದು ತುಂಬಾ ದೊಡ್ಡದು. ಸೊ ಹೀಗಾಗಿ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಆ ರಸಗಳನ್ನು ನಾವು ಹೇಗೆ ಪಡ್ಕೊಳ್ಳೋದು ಅಂದ್ರೆ, ಮೊದಲು ನಾವು ಡಿಟ್ಯಾಚ್ಮೆಂಟ್ ಆಗಬೇಕು ಮೆಟೀರಿಯಲ್ ವರ್ಲ್ಡ್ ಇಂದ. ಅಂದ್ರೆ ಐಹಿಕ ಕಲ್ಮಶಗಳಿಂದ ನಾವು ಮುಕ್ತರಾಗಬೇಕು. ಸೊ ಅವಾಗ ಏನಾಗುತ್ತೆ, ಅವನು ಯಾವ ಸಂಬಂಧ ಕೂಡ ಬೆಳೆಸ್ಕೊಂಡ್ರು ಕೂಡ ಅದು ರುಚಿಕರವಾಗಿರುತ್ತೆ, ಟೇಸ್ಟ್ ಇರುತ್ತೆ. ಅಂದ್ರೆ ಕೆಲವರು ದಾಸ್ಯರಸದಲ್ಲಿ ಡೆವಲಪ್ ಮಾಡ್ಕೊಳ್ಬಹುದು. ಅವರಿಗೆ ದಾಸ್ಯರಸ ತುಂಬಾ ಅದು ರುಚಿಕರ. ಕೆಲವರಿಗೆ ಸಖ್ಯರಸ ತುಂಬಾ ರುಚಿಕರ, ಅವರಿಗೆ ಟೇಸ್ಟ್. ಕೆಲವರಿಗೆ ವಾತ್ಸಲ್ಯ ರಸದಲ್ಲಿ ಕೃಷ್ಣನ ಜೊತೆ ಸಂಬಂಧ ಇಷ್ಟ. ಸೊ ಹಾಗಾಗಿ ಕೆಲವರಿಗೆ ಆ ಒಂದು ಅಂದ್ರೆ ಮತ್ತೆ ಮಾಧುರ್ಯ ರಸ ಇಷ್ಟ. ಸೊ ಹೀಗೆ ಅವರು ಯಾವ ರೀತಿ ಸಂಬಂಧ ಭಗವಂತನ ಜೊತೆ ನಾವು ಮಾಡ್ಕೊಂಡ್ರು, ಒಬ್ಬ ಜೀವಾತ್ಮ ಮಾಡ್ಕೊಂಡ್ರು ಕೂಡ ಆ ಸಂಬಂಧವನ್ನ ಒಂದು ಕೃಷ್ಣ ಅದೇ ತರಹ ಪ್ರತಿಕ್ರಿಯಿಸ್ತಾನೆ. ಅಂದ್ರೆ ದಾಸ್ಯ ರಸದಲ್ಲಿ ಒಬ್ಬ ಜೀವಾತ್ಮನಿಗೆ ನಂಟು ಬೇಕಾಗಿದ್ದಾರೆ ಕೃಷ್ಣನ ಜೊತೆ, ಅವನು ಒಳ್ಳೆಯ ಪ್ರಭುವಾಗಿ ಇರ್ತಾನೆ. ಆಮೇಲೆ ಸಖ್ಯನಾಗಿ ತುಂಬಾ ಕೆಲವು ಜೀವಾತ್ಮರಿಗೆ ಇಷ್ಟ ಇದ್ದಾರೆ ಅವರು, ಆವಾಗ ಅವನು ಒಳ್ಳೆಯ ಗೆಳೆಯನಾಗ್ತಾನೆ, ಉತ್ಕೃಷ್ಟ ಗೆಳೆಯನಾಗ್ತಾನೆ. ಸೊ ಕೆಲವರಿಗೆ ವಾತ್ಸಲ್ಯ ರಸದಲ್ಲಿ ತುಂಬಾ ಇಷ್ಟ ಇದ್ದರೆ ಅವನು ಉತ್ಕೃಷ್ಟ ಮಗನ ಆಗ್ತಾನೆ. ಕೃಷ್ಣನಂತ ಒಳ್ಳೆಯ ಮಕ್ಕಳಿಲ್ಲ, ಸೊ ಅದಕ್ಕೆ ಅಷ್ಟು ಉತ್ಕೃಷ್ಟ ಮಗು. ಆಮೇಲೆ ಮಧುರ ಪ್ರೇಮದಲ್ಲಿ ಕೆಲವರು ಆಸಕ್ತಿ ತೋರಿಸಿ ಜೀವಾತ್ಮ ಅದರಲ್ಲಿ ಬೆಳೆಸ್ಕೊಂಡ್ರೆ ಅವನು ತುಂಬಾ ಒಳ್ಳೆಯ ದಾಂಪತ್ಯ ರಸವನ್ನು ಕೂಡ ಅವನು ಕೊಡ್ತಾನೆ, ಪ್ರತಿಕ್ರಿಯಿಸ್ತಾನೆ. ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಎಲ್ಲವೂ ಕೂಡ ಲೋಕೋತ್ತರವೇ. ಸೊ ಅದಕ್ಕೆ ಅದು ವರ್ಧಿಸುತ್ತಾ ಹೋಗುತ್ತೆ. ಅಂದ್ರೆ ಒಂದಕ್ಕಿಂತ ಮೇಲೆ ಮತ್ತೊಂದು.
ಸೊ ಶಾಂತಕ್ಕಿಂತ ದಾಸ್ಯ, ದಾಸ್ಯಕ್ಕಿಂತ ಸಖ್ಯ, ಸಖ್ಯಕ್ಕಿಂತ ವಾತ್ಸಲ್ಯ, ವಾತ್ಸಲ್ಯಕ್ಕಿಂತ ಮಾಧುರ್ಯ. ಸೊ ಹಾಗಾಗಿ ಇದನ್ನೆಲ್ಲ ನಾವು ನೋಡಿದ್ದೇವೆ. ಇಲ್ಲಿ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಒಂದಕ್ಕಿಂತ ಅದು ಒಂದು ಜಾಸ್ತಿ ತುಂಬಾ ಭಗವಂತ ಕೃಷ್ಣನ ಜೊತೆ ಆ ಪ್ರೇಮ ಜಾಸ್ತಿ ಆಗುತ್ತಾ ವರ್ಧಿಸುತ್ತಾ ಹೋಗುತ್ತೆ. ಸೊ ಇದನ್ನ ಯಾರಿಗೂ ಅಂದ್ರೆ ಯಾರು ಈ ಕೃಷ್ಣ ವಿಜ್ಞಾನದಲ್ಲಿ ಅನುಭವಿಗಳು ಆಗಿರೋದಿಲ್ಲ, ಯಾರು ಭಕ್ತರಾಗಿರೋದಿಲ್ಲ, ಅವರಿಗೆ ಈ ಭಗವಂತನ ಜೊತೆ ಬೇರೆ ಬೇರೆ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತರಿಗೆ ಮಾತ್ರ ಭಗವಂತನ ಜೊತೆ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಸಂಬಂಧವನ್ನ ಸವಿತಾರೆ ಭಕ್ತರು. ಸೊ ಇಲ್ಲಿ ಇದನ್ನು ಹೇಗೆ ಕೆಲವು ಯಾರು ಈ ಒಂದು ಕೃಷ್ಣ ವಿಜ್ಞಾನದಲ್ಲಿ ಅರಿವಿಲ್ಲ, ಅವರಿಗೆ ಅನುಭವ ಇಲ್ಲ, ಅವ್ರು ಏನ್ ಹೇಳ್ತಾರೆ, ಇದೆಲ್ಲ ಸಂಬಂಧ ಮಾಯೆಯಿಂದ ಬರ್ತದೆ ಅಂತ ಹೇಳ್ಬಿಡ್ತಾರೆ. ಸೊ ಅದರ ಇಲ್ಲಿ ನಾವು ಹೇಗ್ ತಿಳ್ಕೋಬೇಕು ಭಕ್ತಿ ಮಾರ್ಗದಲ್ಲಿ ಇದ್ದವರು ಅಂದ್ರೆ, ಈಗ ನಾವು ಭೂಮಿ, ನೀರು, ವಾಯು, ಆಕಾಶ ಇದನ್ನ ನಾವು ನೋಡ್ತೇವೆ ಅಲ್ವಾ. ಹರೇ ಕೃಷ್ಣ. ನಮಗೆ ಭೂಮಿ ಕಾಣುತ್ತೆ, ಅಗ್ನಿ ಕಾಣುತ್ತೆ, ವಾಯು ಕಾಣುತ್ತೆ. ವಾಯು ಕಾಣುತ್ತೆ ಅಂದ್ರೆ ವಾಯು ಫೀಲ್ ಆಗತ್ತೆ, ವಾಯು ಕಣ್ಣಿಗೆ ಕಾಣಲ್ಲ, ಅಂದ್ರೆ ಅದು ಫೀಲ್ ಆಗತ್ತೆ. ಆಕಾಶ ಕಾಣುತ್ತೆ. ಸೊ ಇದು ಸ್ಥೂಲ ಧಾತು, ಅಂದ್ರೆ ಭಗವಂತನ ಬಾಹ್ಯ ಶಕ್ತಿಗಳಲ್ಲಿ ಇವು ಸ್ಥೂಲ ಪಂಚಮಹಾಭೂತಗಳು. ಈ ಸ್ಥೂಲ ರೂಪ ಹೇಗೆ ವಿಕಾಸಗೊಳ್ಳುತ್ತದೆ ಅಂದ್ರೆ ಸೂಕ್ಷ್ಮ ರೂಪದಿಂದ ವಿಕಾಸಗೊಳ್ಳುತ್ತೆ. ಅಂದ್ರೆ ಸೂಕ್ಷ್ಮ ರೂಪ ಅಂತಂದ್ರೆ ಅಲ್ಲಿ ತನ್ಮಾತ್ರಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ರಸ ಅಂದ್ರೆ ಇಲ್ಲಿ ರುಚಿನೂ ಬರುತ್ತೆ. ಸೊ ಹಾಗಾಗಿ ಇದು ತನ್ಮಾತ್ರಗಳು, ಪಂಚ ತನ್ಮಾತ್ರಗಳು. ಇಲ್ಲಿ ಹೇಗೆ ತಿಳ್ಕೊಳ್ಳೋದಂತಂದ್ರೆ, ಈಗ ಆಕಾಶದಲ್ಲಿ ಅದು ಹೇಗೆ ಅಂತಂದ್ರೆ ಶಬ್ದ, ಆಕಾಶದಲ್ಲಿ ಶಬ್ದ ತರಂಗಗಳು ಅಲ್ಲಿ ಹೋಗ್ತಾ ಇರತ್ತೆ. ಸೊ ಆಕಾಶದಲ್ಲಿ ಶಬ್ದವನ್ನ ಅದು ಅಂದ್ರೆ ಶಬ್ದ ಅದು ಅಂದ್ರೆ ಅದು ಸೂಕ್ಷ್ಮ ಶಬ್ದ, ಕಣ್ಣಿಗೆ ಕಾಣುತ್ತದ ಶಬ್ದ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಕೇಳಿಸುತ್ತೆ. ಸೊ ಅದು ಸೂಕ್ಷ್ಮ ರೂಪದಿಂದ ಅದು ಸ್ಥೂಲ ರೂಪಕ್ಕೆ ವಿಕಾಸ. ಅದು ಹೇಗೆ ಅಂದ್ರೆ ಶಬ್ದದಿಂದ ಆಕಾಶದಲ್ಲಿ ಶಬ್ದ. ಆಮೇಲೆ ಸ್ಪರ್ಶ ಏನಾಗತ್ತೆ ಅಂತಂದ್ರೆ ಇಲ್ಲಿ ಗಾಳಿಯಲ್ಲಿ ಶಬ್ದ ಜೊತೆಗೆ ಸ್ಪರ್ಶ ಬರುತ್ತೆ. ಗಾಳಿಯಲ್ಲಿ ಶಬ್ದ ಮತ್ತು ಸ್ಪರ್ಶ ಇರುತ್ತೆ. ಹಾಗೆ ಅಗ್ನಿಯಲ್ಲಿ ಏನಾಗುತ್ತೆ ಅಂದ್ರೆ ಶಬ್ದ, ಸ್ಪರ್ಶ ಮತ್ತು ಅಗ್ನಿ ಕಣ್ಣಿಗೆ ಕಾಣುತ್ತೆ, ರೂಪ ಇದೆ. ಆಮೇಲೆ ನೀರಿಗೆ ನೋಡಿ, ಅದು ಮೊದಲಿಂದ ಎಲ್ಲವೂ ತಗೋತದೆ. ಆ ಶಬ್ದ, ಸ್ಪರ್ಶ ಮತ್ತೆ ರೂಪ, ಮತ್ತೆ ನೀರಿಗೆ ತನ್ನದೇ ಆದ ರುಚಿ. ಸೊ ಇಲ್ಲಿ ರುಚಿ ಸೇರುತ್ತೆ. ಹಾಗಾಗಿ ನೀರಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರುಚಿ ಇದೆ. ಆಮೇಲೆ ಇಲ್ಲಿ ಭೂಮಿಗೆ ಇದು ಮೇಲಿನ 4 ಬರುತ್ತೆ: ಶಬ್ದ, ಸ್ಪರ್ಶ, ರೂಪ, ರುಚಿ, ಮತ್ತೆ ಇಲ್ಲಿ ಗಂಧ ಬರುತ್ತೆ, ವಾಸನೆ ಬರುತ್ತೆ ಭೂಮಿಗೆ. ಸೊ ಹಾಗಾಗಿ ಇವೆಲ್ಲ ಇದೇ ತರಹ ಇದು ಉಂಟಾಗುತ್ತೆ. ಸೊ ಆಕಾಶದಿಂದ ಭೂಮಿಗೆ ಆ ಒಂದು ಹಂತದ ಪ್ರಗತಿಯಾಗಿ ಬೇರೆ ಬೇರೆ ಲಕ್ಷಣಗಳು ಕೂಡ ಕೂಡಿ ಬರುತ್ತೆ. ಅದೇ ರೀತಿ ಭಕ್ತಿಯ 5 ಲಕ್ಷಣಗಳು. ಭಕ್ತಿಯ 5 ಲಕ್ಷಣಗಳಂತಂದ್ರೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಇವು 5 ಲಕ್ಷಣಗಳು. ಅವು ಕೂಡ ವರ್ಧಿಸುತ್ತಾ ಹೋಗುತ್ತೆ. ಶಾಂತರಸದಿಂದ ಸ್ವಲ್ಪ ಭಗವಂತನ ಮೇಲೆ ಈ ಪ್ರೇಮ ಹೆಚ್ಚಾದಾಗ, ವರ್ಧಿಸುತ್ತಾ ಹೋದಾಗ ದಾಸ್ಯ ಅದು ವರ್ಧಿಸುತ್ತಾ ಹೋಗಿ ಅದು ಸಖ್ಯ. ಸೊ ಸಖ್ಯ ವರ್ಧಿಸಿದಾಗ ಅದು ವಾತ್ಸಲ್ಯ ವರ್ಧಿಸಿದಾಗ ಆಮೇಲೆ ಮಾಧುರ್ಯ. ಹೀಗೆ ನಾವು ಇದನ್ನು ತಿಳ್ಕೊಳ್ಳಿಕ್ಕಾಗಿ ನಾವು ಆಕಾಶ, ಆಮೇಲೆ ಭೂಮಿ, ಆಕಾಶ, ನೀರು, ಮತ್ತೆ ಅಗ್ನಿ, ವಾಯು ಇದನ್ನೆಲ್ಲ ಸ್ಟಡಿ ಮಾಡಿದ್ದೇವೆ. ಸೊ ಅದರ ಪ್ರಕಾರ ಅದೇ ತರಹ ಇಲ್ಲಿ ಕೂಡ ಭಕ್ತಿಯಲ್ಲೂ ಕೂಡ ವರ್ಧಿಸಿದ ಹಾಗೆ ಆ ಭಕ್ತಿ 5 ಲಕ್ಷಣಗಳು ವರ್ಧಿಸುತ್ತಾ ಹೋಗಿ ಕೊನೆಯಲ್ಲಿ ದಾಂಪತ್ಯ ಪ್ರೇಮದಲ್ಲಿ ಕೊನೆಗೊಳ್ಳುತ್ತೆ. ಸೊ ದಾಂಪತ್ಯ ಪ್ರೇಮದಲ್ಲಿ ಅದರಲ್ಲಿ 5 ರಸಗಳು ಇರುತ್ತೆ: ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ದಾಂಪತ್ಯದ ರಸ. ಇವೆಲ್ಲವೂ ಕೂಡ್ಕೊಂಡಿರುತ್ತೆ. ಸೊ ಆದ್ದರಿಂದ ದಾಂಪತ್ಯ ಪ್ರೇಮವು ಕೃಷ್ಣನೊಂದಿಗೆ ಇರಿಸಿಕೊಳ್ಳುವ ಸಂಬಂಧದ ಅತ್ಯುನ್ನತ ಸಿದ್ಧಿ ಹಂತ. ಅತ್ಯಂತ ಉನ್ನತವಾದ ಸಿದ್ಧಿ ಹಂತ ಅಂದ್ರೆ ದಾಂಪತ್ಯ
ಪ್ರೇಮ ಲಕ್ಷಣ. ಆ ಭಾವದಲ್ಲಿ ಯಾರು ಇಟ್ಕೊಳ್ತಾರೆ ಸಂಬಂಧ, ಗೋಪಿಯರು ಇಟ್ಕೊಳ್ತಾರೆ, ರಾಧಾರಾಣಿ ಇಟ್ಕೊಳ್ತಾರೆ. ಸೊ ಅವರು ದೈವ ಪ್ರೇಮದ ಅತ್ಯುನ್ನತ ಸಿದ್ಧಿಯ ಹಂತದಲ್ಲಿ ಇದ್ದಾರೆ. ಈಗ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳ್ತಾರೆ, 82ನೇ ಅಧ್ಯಾಯ 44ನೇ ಶ್ಲೋಕದಲ್ಲಿ ಏನ್ ಹೇಳಲಾಗಿದೆ? ಮೈ ಭಕ್ತಿರ್ಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾಯ ಆಸೀನ ಮತ್ ಸ್ನೇಹೋ ಭವತೀನಾಂ ಮದ್ ಆಪನ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಾನವ ಜೀವನದ ಗುರಿ ಸ್ವರೂಪ ಸಿದ್ಧಿ. ಸೊ ಸ್ವರೂಪ ಸಿದ್ಧಿ ಅಂದ್ರೆ ಏನು? ಹರೇ ಕೃಷ್ಣ. ಸ್ವರೂಪ ಸಿದ್ಧಿ ಅಂದ್ರೆ ಏನು? ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ್ ಮಾತಾಜಿ. ಅಂದ್ರೆ ಸ್ವರೂಪ ಸಿದ್ಧಿ ಅಂದ್ರೆ ಶಾಶ್ವತ ಜೀವನವನ್ನ ಪಡ್ಕೊಳ್ತಕ್ಕಂಥದ್ದು. ಸೊ ಮಾನವ ಜೀವನಕ್ಕೆ ನಾವು ಬಂದು 84 ಲಕ್ಷ ಯೋನಿಯನ್ನ ದಾಟಿ ಮಾನವ ಶರೀರವನ್ನು ಪಡ್ಕೊಂಡಾಗ, ಮಾನವ ಶರೀರವನ್ನು ನಾವು ಉಪಯೋಗಿಸ್ಬೇಕು. ಏನಕ್ಕೆ? ಇದು ಅಂದ್ರೆ ಬ್ಯಾಡ್ ಬಾರ್ಗೇನ್, ಬೆಸ್ಟ್ ಬಾರ್ಗೇನ್ ಆಫ್, ಅಂದ್ರೆ ಇದು ನಮಗೆ ಒಳ್ಳೇದಲ್ಲ. ಈ ಐಹಿಕ ಶರೀರ ಅಂತಕ್ಕಂಥದ್ದು, ಅದಕ್ಕೆ ಅದನ್ನ ನಾವು ಬೆಸ್ಟ್ ಯೂಸ್ ಮಾಡಬೇಕು. ಅಂದ್ರೆ ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್. ಐಹಿಕ ಜೀವನ, ಐಹಿಕ ಶರೀರ ಯಾರಿಗೂ ಅದು ಅಷ್ಟು ಶ್ರೇಯಸ್ಕರ ಅಲ್ಲ. ಯಾಕೆಂದ್ರೆ ಅದು ಅಶಾಶ್ವತ, ಇದು ದುಃಖ, ಮತ್ತೆ ಎಲ್ಲ ತ್ರಿವಿಧ ಕ್ಲೇಶಗಳು, ಅದಕ್ಕೆಲ್ಲ ಇದು ಪರಿಣಾಮಕ್ಕೆ ಅದು ಐಹಿಕ ಅಂದ್ರೆ ದುಃಖ, ಇದಕ್ಕೆ ಒಳಪಡುತ್ತದೆ ಐಹಿಕ ಶರೀರಗಳು. ಸೊ ಅದಕ್ಕೆ ಅದು ಬ್ಯಾಡ್ ಬಾರ್ಗೇನ್. ಆದ್ರೆ ಅದನ್ನ ನಮಗೆ ಸಿಕ್ಕಿ ಬಿಟ್ಟಿದೆ ಅಲ್ವಾ? ಸೊ ಅದನ್ನ ನಾವ್ ಏನ್ ಮಾಡ್ಬೇಕು? ಬೆಸ್ಟ್ ಯೂಸ್ ಮಾಡ್ಬೇಕು. ಸೊ ಬೆಸ್ಟ್ ಯೂಸ್ ಮಾಡೋದು ಹೇಗೆ ಕೇಳಿದ್ರೆ, ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವುದು. ಸೊ ಅದಕ್ಕೆ ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದ್ರೆ, ದೇವೋತ್ತಮ ಪರಮ ಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಪ್ರತಿಯೊಬ್ಬ ಜೀವಿಯ ಬದುಕೇ ಆಗಿದೆ. ಸೊ ಬದುಕೇ ಆಗಿರ್ಬೇಕಂತೆ. ಭಕ್ತಿ ಸೇವೆಗೆ ತೊಡಗಿಕೊಂಡು ನಾವು ಬದುಕನ್ನು ಅದನ್ನ ನಾವು ಸದ್ಬಳಕೆ ಮಾಡಬೇಕು. ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಗೋಪಿಯರ ಹತ್ರ ಏನ್ ಹೇಳ್ತಾನೆ ಅಂದ್ರೆ, ಗೋಪಿಯರು ಕೃಷ್ಣನಲ್ಲಿ ತೋರಿದ ಪ್ರೇಮ, ಶುದ್ಧ ಪ್ರೇಮ, ಅದೇ ಅವರನ್ನು ಸೇರಲು ಕಾರಣ ಆಯ್ತು ಅಂತ ಅವರು ಕೃಷ್ಣ ಹೇಳ್ತಾನೆ. ಮತ್ತೆ ಕೃಷ್ಣ ಯಾವುದೇ ತರದ ಅಭಿರುಚಿ ಭಕ್ತ ಬೆಳೆಸ್ಕೊಂಡ್ರು ಅವರಿಗೆ ತಕ್ಕನಾಗಿ ಒಪ್ಕೊಳ್ತಾನೆ. ಅಂದ್ರೆ ಕೃಷ್ಣನ ಜೊತೆ ಸಂಬಂಧ, ಕೆಲವರಿಗೆ ಅವನು ತನ್ನ ಸೇವಕನಾಗಿ ಸೇವೆ ಮಾಡ್ಬೇಕು ಕೃಷ್ಣನ ಅಂತ ಇದ್ರೆ ಅವನು ಒಳ್ಳೆಯ ಒಡೆಯನಾಗ್ತಾನೆ. ಆಮೇಲೆ ವ್ಯಕ್ತಿ ಇನ್ನು ಅಂದ್ರೆ ತಾನು ಒಳ್ಳೆಯ ಒಂದು ಗೆಳೆಯನಾಗಿ ಕೃಷ್ಣನ ಜೊತೆ ಇರಬೇಕು ಅಂದ್ರೆ ಅವನು ಒಳ್ಳೆಯ ಗೆಳೆಯನಾಗ್ತಾನೆ. ಕೃಷ್ಣನಂತಹ ಗೆಳೆಯರಿಲ್ಲ, ಅವನು ಅಷ್ಟು ಒಳ್ಳೆಯ ಗೆಳೆಯನಾಗ್ತಾನೆ, ಯಾವತ್ತೂ ಬಿಡುವುದಿಲ್ಲ ಕೃಷ್ಣ. ಬೇರೆಯವ್ರ ಗೆಳೆಯರು ಈ ಐಹಿಕದಲ್ಲಿ ಬಿಟ್ಟು ಬಿಡಬಹುದು ಅಲ್ವಾ? ಕೆಲವೊಮ್ಮೆ ಅಂದ್ರೆ ಊರು ಬದಲಾದಾಗ ಗೆಳೆಯರು ಬದಲಾಗಿ ಹೋಗ್ತಾರೆ, ಬೇರೆ ಊರಿಗೆ ಹೋದಾಗ, ಅಥವಾ ಯಾವುದೋ ನಮ್ಮ ಸ್ಥಿತಿ ಚೆನ್ನಾಗಿಲ್ಲದಿದ್ದರೆ ಅವರು ಬಿಟ್ಟು ಬಿಡಬಹುದು ಅಲ್ವಾ? ಗೆಳೆತನದಲ್ಲಿ ಯಾವಾಗ್ಲೂ ನಿತ್ಯವಾಗಿ ಗೆಳೆತನ ಇರುತ್ತಾ? ಅಲ್ಲೂ ಕೂಡ ಬಿರುಸು ಬರಬಹುದು. ಆದರೆ ಭಗವಂತನಂತಹ ಗೆಳೆಯ ಇಲ್ಲ. ಸುಹೃದಂ ಸರ್ವಭೂತಾನಂ, ಅವನು ಯಾವತ್ತೂ ಕೈ ಬಿಡೋದಿಲ್ಲ ಭಗವಂತ. ಸೊ ಹಾಗಾಗಿ ಅವನು ಗೆಳೆತನದ ಭಾವದಲ್ಲಿ ವ್ಯಕ್ತಿ ಬಯಸಿದರೆ ಅವನು ಒಳ್ಳೆಯ ಗೆಳೆಯನಾಗ್ತಾನೆ. ಪಿತೃಭಾವದಲ್ಲಿ ಕೃಷ್ಣ ತನ್ನ ಮಗನಾಗ್ಬೇಕು ಅಂತ ವ್ಯಕ್ತಿ ಬಯಸಿದರೆ ಕೃಷ್ಣ ಒಳ್ಳೆಯ ಮಗನಾಗ್ತಾನೆ. ಈಗ ನೋಡಿ, ವ್ಯಕ್ತಿ ಬಯಸಿದ್ದು ಅಂದ್ರೆ ದಾಸ, ನೋಡಿ ಹನುಮಂತ ದಾಸನಾಗ್ಲಿಕ್ಕೆ ಇಷ್ಟಪಡ್ತಾನೆ ಅಲ್ವಾ? ಸೊ ದಾಸ್ಯತ್ವವನ್ನ ಅವನು ಆ ಪಾತ್ರವನ್ನು ನಿರ್ವಹಿಸ್ತಾನೆ. ಆಮೇಲೆ ಸಖ್ಯ ಭಾವ ನೋಡಿ, ಎಲ್ಲ ಉದ್ಧವ ಇದ್ದಾರೆ, ಮತ್ತೆ ರಕ್ತಕ, ಪತ್ರಕ, ಆಮೇಲೆ ಅರ್ಜುನ ಇದ್ದಾರೆ. ಅವರು ಸಖ್ಯ ಭಾವದಲ್ಲಿ ಇದ್ದಾರೆ. ಅವರು ಒಳ್ಳೆಯ ಗೆಳೆಯನಾಗಿ ಅವನು ವರ್ತನೆ ಮಾಡ್ತಾನೆ. ಸೊ ಆಮೇಲೆ ಪಿತೃಭಾವದಲ್ಲಿ ನಂದ ಮಹಾರಾಜ, ಪಿತೃಭಾವದಲ್ಲಿ ಅವನು ಕೃಷ್ಣ ತನ್ನ ಮಗನಾಗಿ ವರ್ತನೆ ಮಾಡ್ಬೇಕು ಅಂದ್ರೆ ಅವನು ಒಳ್ಳೆಯ ಮಗನಾಗಿ ಒಳ್ಳೆಯ ಮಗನಾಗ್ತಾನೆ. ಯಶೋಧನಿಗೆ ಒಳ್ಳೆಯ ಮಗನಾಗ್ತಾನೆ ಅಂತ. ಸೊ ಆ ರೀತಿ
ಯಾವ ರೀತಿಯಲ್ಲಿ ಸಂಬಂಧ ಬೇಕೋ ಆ ರೀತಿಗೆ ಅವನು ಪ್ರತಿಕ್ರಿಯೆ ಮಾಡ್ತಾನೆ. ಅದೇ ರೀತಿ ಕೃಷ್ಣನು ಕೂಡ ದಾಂಪತ್ಯ ಭಾವದಲ್ಲಿ ಯಾರಾದ್ರೂ ಒಬ್ರು ಪೂಜಿಸ್ಲಿಕ್ಕೆ ಇಷ್ಟಪಟ್ರೆ ಅವನು ಕೂಡ ಅಚ್ಚುಮೆಚ್ಚಿನ ಗಂಡನ ಪಾತ್ರವನ್ನು ವಹಿಸ್ತಾನೆ ಅಥವಾ ಪ್ರಿಯಕರನ ಪಾತ್ರವನ್ನು ನಿಭಾಯಿಸ್ತಾನೆ. ಅಂದ್ರೆ ರುಕ್ಮಿಣಿ ಅದೆಲ್ಲ ಅವರಿಗೆ 16,108 ರಾಣಿಯರು, ಅವರಿಗೆ ಗಂಡನ ಪಾತ್ರ, ಗೋಪಿಯರಿಗೆ ಪ್ರಿಯಕರನ ಪಾತ್ರ ರಾಧಾರಾಣಿ. ಸೊ ಅದನ್ನ ನಿಭಾಯಿಸ್ತಾನೆ ಒಳ್ಳೆಯದಾಗಿ, ಅಚ್ಚುಮೆಚ್ಚಿನದಾಗಿ. ಹೀಗಾಗಿ ಕೃಷ್ಣ ಯಾವ ಸಂಬಂಧಕ್ಕೂ ಕೂಡ ತುಂಬಾ ಅದೇ ತರ ಪ್ರತಿಕ್ರಿಯೆ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಇಷ್ಟು ರೀತಿ ಪ್ರತಿಕ್ರಿಯೆ ಕೃಷ್ಣ ಮಾಡಿದ್ರು ಕೂಡ, ಭಗವಂತ ಮಾಡಿದ್ರು ಕೂಡ ಆ ಒಂದು ವ್ರಜಭೂಮಿಯಲ್ಲಿ ಇರ್ತಕ್ಕಂತಹ ಕನ್ನಿಕೆಯರು, ವ್ರಜಭೂಮಿಯಲ್ಲಿ ಇರ್ತಕ್ಕಂತಹ ಗೋಪಿಯರು, ಸೊ ಆ ಗೋಪಿಯರಿಗೆ ಅವನು ಮಾಡಿರ್ತಕ್ಕಂತಹ ಪ್ರೇಮ ಸಂಬಂಧ, ಆ ಗೋಪಿಯರ ಜೊತೆ ಇದ್ದಿದ್ದ ಪ್ರೇಮ ಸಂಬಂಧ ಅತ್ಯುನ್ನತ ನೆಲೆಯದು ಅಂತ ಕೃಷ್ಣನೇ ಒಪ್ಕೊಳ್ತಾನೆ. ಅಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, 10ನೇ ಸ್ಕಂದ 32ನೇ ಅಧ್ಯಾಯದಲ್ಲಿ ಕೃಷ್ಣ ಗೋಪಿಯರ ಜೊತೆ ಹೇಳ್ತಾನೆ, ನಪಾರಯೇಹಂ ನಿರವಧ್ಯ ಸಂಯುಜಾಂ ಸ್ವಸಾಧು ಕೃತ್ಯಂ ವಿಬುಧಾಯುಷಾಪಿವಹ ಯಾಮಾ ಭಜನ್ ದುರ್ಜಯ ಗೇಹ ಶೃಂಖಲಾಹ ಸಂವೃಶ್ಯ ತದ್ವಹ ಪ್ರತಿಯಾತು ಸಾಧುನಾ. ಕೃಷ್ಣ ಗೋಪಿಯರ ಹತ್ರ ಏನ್ ಹೇಳ್ತಾನೆ, ನನ್ನೊಂದಿಗಿನ ನಿಮ್ಮ ಸಂಬಂಧವು ಸಂಪೂರ್ಣವಾಗಿ ಅಲೌಕಿಕವಾದದ್ದು. ಗೋಪಿಯರು ಕೂಡ ಸಾಧಾರಣ ಅಲ್ಲ, ಗೋಪಿಯರು ಕೂಡ ಅವರು ಆಧ್ಯಾತ್ಮಿಕ ಶರೀರದಲ್ಲಿ ಇರ್ತಾರೆ. ಗೋಪಿಯರು ಮತ್ತು ಕೃಷ್ಣನ ನೆಲೆಯಲ್ಲಿ ಅವರು ಇದ್ದಾರೆ, ಆಧ್ಯಾತ್ಮಿಕ ನೆಲೆಯಲ್ಲಿ. ಸೊ ಹಾಗಾಗಿ ಸಂಬಂಧ, ಗೋಪಿಯರ ಮತ್ತು ಕೃಷ್ಣನ ಸಂಬಂಧ ಅದು ಅಲೌಕಿಕವಾದದ್ದು. ಮತ್ತೆ ಅನೇಕ ಜನ್ಮಗಳನ್ನು ಕೊಳೆದರೂ ಕೂಡ ನಿಮ್ಮ ಪ್ರೇಮಕ್ಕೆ ಪ್ರತಿಯಾಗಿ ಏನನ್ನಾದ್ರೂ ಕೊಡುವುದು ನನ್ನಿಂದ ಸಾಧ್ಯವಿಲ್ಲ. ನೋಡಿ, ಕೃಷ್ಣನಿಗೆ ಅವರು ಪ್ರೇಮವನ್ನ ತೋರಿಸಿದ್ದಾರೆ ಮಾಧುರ್ಯ ರಸದಲ್ಲಿ. ಕೃಷ್ಣ ಏನ್ ಹೇಳ್ತಾನೆ, ಅವನು ಅವರಿಗೆ ತಾನು ಏನು ತಿರುಗಿ ನಿಮ್ಮ ಏನು ನನಗೇನೆ ನೀವು ಪ್ರೇಮ ಅದನ್ನ ತೋರಿಸಿದ್ದೀರಿ, ಅದಕ್ಕೆ ಪ್ರತಿಯಾಗಿ ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ನೀವು ತಿಳ್ಕೋಬಹುದು. ಅಂದ್ರೆ ಅವರ ಪ್ರೇಮ ಎಷ್ಟು ಗಾಢವಾದದ್ದು ಮತ್ತು ಎಷ್ಟು ಆ ರೀತಿಯಾದ ಒಂದು ತೋರಿಸಿದ್ದಾರೆ ಕೃಷ್ಣನಿಗೆ ಅವರು ದೈವ ಪ್ರೇಮವನ್ನ. ಅದನ್ನ ನಾವು ಅದರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದನ್ನ ತಿರುಗಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿಮಗೆ ಋಣಿ ಅಂತ ಹೇಳ್ತಾನೆ ಕೃಷ್ಣ. ಸೊ ಇದು ತುಂಬಾ ಅಂದ್ರೆ ಭಗವಂತನೇ ಅವರ ಋಣ ತೀರಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಯಾವ ತರ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಅಂದ್ರೆ ಈ ವಾತ್ಸಲ್ಯ ಮಾಧುರ್ಯ ಭಾವದಲ್ಲಿ ಗೋಪಿಯರು ತೋರಿಸಿದ್ದ ಆ ಪ್ರೇಮ, ದೈವ ಪ್ರೇಮ, ಅದಕ್ಕೆ ಕೃಷ್ಣ ಋಣಿಯಾಗಿರ್ತಾನಂತೆ ಯಾವಾಗ್ಲೂ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ನೋಡಿ, ನೀವು ಐಕ ಸುಖ ಭೋಗಗಳ ಮೇಲಿನ ಎಲ್ಲ ಆಸಕ್ತಿಯನ್ನು ಕಳೆದುಕೊಳ್ಳಲು ನೀವು ಸಮರ್ಥರಾದಿರಿ. ಯಾಕೆ? ಕೃಷ್ಣನ ಮೇಲೆ ಪ್ರೇಮ. ಸೊ ಆ ಪ್ರೇಮದಿಂದ ಅವರು ಎಲ್ಲ ಬಿಟ್ರು. ಅವರು ಅಂದ್ರೆ ಅವರು ಕರೆದಾಗ ಕೃಷ್ಣ ಕೊಳಲನಾದ ಮಾಡಿ ಅವರಿಗೆ ರಾಸ ನೃತ್ಯದಲ್ಲಿ ಒಂದು ಸಂದೇಶ ಕಳಿಸಿದಾಗ ಆ ಒಂದು ಕೊಳಲಿನ ಮೂಲಕ ಆ ಒಂದು ಶಬ್ದ, ಆ ನಾದ ಅವರಿಗೆ ಎಷ್ಟು ಹೃದಯಕ್ಕೆ ತಟ್ಟಿತ್ತು ಅಂದ್ರೆ ಅವರು ಅಂದ್ರೆ ಕೆಲವರು ಗೋಪಿಯರು ಅವರು ಚಿಕ್ಕ ಮಗುವಿಗೆ ಹಾಲು ಕುಡಿಸ್ತಾ ಇದ್ರು, ಕೆಲವರು ಗೋಪಿಯರು ಮನೆ ಕೆಲಸ ಮಾಡ್ತಾ ಇದ್ರು, ಒಲೆ ಮೇಲೆ ರೋಟಿ ಬೇಯಿಸ್ತಾ ಇದ್ರು, ಕೆಲವರು ಹಾಲು ಕರಿತಾ ಇದ್ರು ಹಸುವಿನ. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಅಲ್ಲೇ ಬಿಟ್ಟು ಕೃಷ್ಣನ ಹಿಂದೆ ಹೋದ್ರು. ಹಾಗೆ ಅದಕ್ಕೆ ಅಂದ್ರೆ ಇಲ್ಲಿ ಐಕ ಸುಖ ಭೋಗಗಳ ಆಸಕ್ತಿಯನ್ನು ಕಳೆದುಕೊಂಡು ನೀವು ಕೃಷ್ಣನನ್ನ ಅರಸಿದ್ದೀರಿ, ಕೃಷ್ಣನನ್ನ ಹುಡುಕಿದ್ದೀರಿ. ಯಾಕಂದ್ರೆ ಅವ ಕೃಷ್ಣ ರಾಸ ನೃತ್ಯ ಆಗುವಾಗ ಕೃಷ್ಣ ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಅವನು ಕಾಣಿಯಾಗ್ತಾನೆ. ಯಾಕೆಂತಂದ್ರೆ ಅವರು ಕೃಷ್ಣ ಪ್ರತಿಯೊಬ್ಬ ಕೃಷ್ಣನ ಪ್ರತಿಯೊಬ್ಬ ಗೋಪಿಯ ಜೊತೆಗೂ ಅವನು ನೃತ್ಯದಲ್ಲಿ ಲೀನರಾಗಿದ್ದಾಗ ಅವರಿಗೆ ಒಂದು ರೀತಿಯ ಅಂದ್ರೆ ಹೆಮ್ಮೆಯ ಭಾವನೆ ಬಂತಂತೆ. ಸೊ ಹಾಗಾಗಿ ಕೃಷ್ಣ ತಕ್ಷಣ ಅಲ್ಲಿಂದ ಕಾಣಿಯಾದ. ಸೊ ಅಲ್ಲಿ ಅವರು ಆಗ ಗೋಪಿಯರು ತುಂಬಾ ಅವನಿಗೆ ಹುಡುಕಾಡಿದ್ರು, ತುಂಬಾ ಅಂದ್ರೆ ತುಂಬಾ. ಅಲ್ಲಿ ಅವರು ಅಂದ್ರೆ ಏನ್ ಮಾಡ್ತಾರೆ, ಪ್ರತಿಯವರಿಗೆ ತುಂಬಾ ವಿಪ್ರಲಂಬ ಭಾವ. ಅವರು ಕೃಷ್ಣನನ್ನು ಕಳೆದುಕೊಂಡಾಗ ಅಂದ್ರೆ ಕೃಷ್ಣ ಕಣ್ಮರಿಯಾದಾಗ ಅವರಿಗೆ ಏನಾಗುತ್ತೆ ಅಂತಂದ್ರೆ ಗಿಡ ಮರ ಬಳ್ಳಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳನ್ನ ಎಲ್ಲರನ್ನೂ ಕೇಳ್ತಾರೆ, ನೀವು ಕೃಷ್ಣನನ್ನು ನೋಡಿದ್ದೀರಾ, ಕೃಷ್ಣನನ್ನು ನೀವು ನೋಡಿದ್ದೀರಾ, ಅಂದ್ರೆ
ಅವರು ಕೃಷ್ಣನ ಅಂದ್ರೆ ಕೃಷ್ಣ ನಮ್ಮ ಮನಸ್ಸನ್ನೇ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಕೃಷ್ಣನ ಮನಸ್ಸನ್ನೇ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನೀವು ನಮಗೆ ಆ ಮನಸ್ಸೇ ಇಲ್ಲ, ಕೃಷ್ಣನಂದೇ ನಾವು ಪಡ್ಕೋಬೇಕು, ಹಿಂದೆ ನೀವು ನೋಡಿದ್ದೀರಾ ಅಂತ ಕೇಳ್ತಾನೆ. ಕಡೆಗೆ ಭೂಮಿಯನ್ನು ಕೇಳ್ತಾರೆ. ಆಮೇಲೆ ಅವ್ರು ಕೃಷ್ಣ ಹುಡುಕ್ತಾ 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 ಕೃಷ್ಣನ ಹೆಜ್ಜೆ ಕಾಣ್ತಾರೆ. ಆಮೇಲೆ ಕೃಷ್ಣ ರಾಧಾರಾಣಿ ಹೆಜ್ಜೆಯನ್ನು ಕೃಷ್ಣನ ಜೊತೆ ಕಾಣ್ತಾರೆ. ಅಲ್ಲಿ ಆಮೇಲೆ ಎಷ್ಟು ಹುಡುಕಿದ್ರು ಆಮೇಲೆ ಅವರಿಗೆ ಸಿಕ್ಲಿಲ್ಲ. ಆಮೇಲೆ ರಾಧಾರಾಣಿ ಅವರಿಗೆ ಕಾಣ್ತಾಳೆ. ಯಾಕೆಂದ್ರೆ ರಾಧಾರಾಣಿ ಕೂಡ ಹೆಮ್ಮೆ ಬಂದಿದ್ರಿಂದ ಕೃಷ್ಣ ರಾಧಾರಾಣಿನ ಬಿಟ್ಟು ಅವನು ಕಣ್ಮರೆಯಾಗ್ತಾನೆ, ಅದೃಶ್ಯವಾಗ್ತಾನೆ. ಆವಾಗ ಅವರು ಮತ್ತೆ ಹುಡುಕ್ತಾರೆ ಕೃಷ್ಣನ ಹುಡುಕಿ ಹುಡುಕಿ ಕಡೆಗೆ ಅದು ಶರತ್ ಅದು ಬೆಳದಿಂಗಳು ರಾತ್ರಿ ಅಂದ್ರೆ ಹುಣ್ಣಿಮೆ, ಶರತ್ ಪೌರ್ಣಿಮಾ ಬೆಳಕು, ಚಂದ್ರನ ಬೆಳಕು ಕಾಣದಷ್ಟು ಕತ್ತಲೆಯಾದ ಜಾಗಕ್ಕೂ ಕೂಡ ಬರ್ತಾರೆ. ಅಲ್ಲಿ ದಟ್ಟ ಕಾಡು. ಸೊ ಆಮೇಲೆ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಮತ್ತೆ ಹಿಂದೆ ಬಂದು ಯಮುನಾ ನದಿ ಹತ್ರ ಬರ್ತಾರೆ. ಅವು ಯಾವಾಗ್ಲೂ ಕೃಷ್ಣನನ್ನ ನೆನಿತಾ ಇರ್ತಾರೆ, ಕೃಷ್ಣನ ಒಂದು ಇದನ್ನೇ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಕೃಷ್ಣ ಲೀಲೆಗಳನ್ನ ಕೂಡ ಅವರು ಅಭಿನಯ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಕೃಷ್ಣನದೇ, ಕೃಷ್ಣ ಹೀಗ್ ಮಾಡ್ತಾ ಇದ್ದ, ಹಾಗೆ ಮಾಡ್ತಾ ಇದ್ದ, ಅವನ ಮಹಿಮೆಗಳನ್ನು ಹಾಡೋದು ಇದೆಲ್ಲ ಮಾಡ್ತಾ ಇದ್ದಿದ್ದು. ಆಮೇಲೆ ಈ ರೀತಿಯಾಗಿದ್ದಾಗ ಕೃಷ್ಣ ಹೇಳ್ತಾನೆ, ಅವಾಗ ಬರ್ತಾನೆ ಅಲ್ಲಿಗೆ. ಅವಾಗ ಅವನು ಹೇಳ್ತಾನೆ, ಇದನ್ನೇ ಹೇಳ್ತಾನೆ ಅವಾಗ, ನನಗಾಗಿ ಅರಸಿದರಿ, ಬಹಳ ಹುಡುಕಾಡಿದ್ದೀರಿ ನೀವು, ನಿಮ್ಮ ಸುಖ ಭೋಗ ಎಲ್ಲ ಬಿಟ್ಟು ಬಂದಿದ್ದೀರಿ, ಹಾಗಾಗಿ ನಿಮ್ಮ ಪ್ರೇಮವನ್ನ ಹಿಂತಿರುಗಿಸಲು ನಾನು ಅಸಮರ್ಥ ಅನ್ಬಿಟ್ಟ. ಕೃಷ್ಣನಿಗೆ ಗೋಪಿಯರ ಪ್ರೇಮವನ್ನು ಪ್ರತಿಕ್ರಿಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಸಮರ್ಥ ಅಂತ ಹೇಳಿ, ನಿಮ್ಮ ಕಾರ್ಯಗಳಿಂದಷ್ಟೇ ನೀವು ಸಂತೋಷ ಪಡಬೇಕು, ನೀವೇನ್ ನನ್ನ ಮೇಲೆ ಪ್ರೇಮ ತೋರಿಸಿದ್ದೀರಿ ಅದರಿಂದ ನೀವು ಸಂತೋಷ ಪಡಬೇಕು, ನನ್ನ ಹತ್ರ ನಿಮ್ ಋಣ ತೀರ್ಸ್ಲಿಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಮಾಧುರ್ಯ ಪ್ರೇಮ ಅಂದ್ರೆ ಅಷ್ಟು ಗಾಢವಾದದ್ದು ಕೃಷ್ಣನ ಜೊತೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು, ಶ್ರೀಲ ಪ್ರಭುಪಾದರ ಗುರುಗಳು, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವರು ಒಂದು ವರ್ಗಕ್ಕೆ ಸೇರಿದ ಸಾಮಾನ್ಯ ಜನ, ಕೆಲವರು ಏನ್ ಹೇಳ್ತಾರೆ, ಯಾರ್ ಬೇಕಾದ್ರೂ ಅವರು ತಾವು ಪೂಜೆ ಮಾಡಬಹುದು, ಯಾರನ್ನ ಪೂಜೆ ಮಾಡಿದ್ರು ಎಲ್ಲವೂ ಒಂದೇ, ಭಗವಂತ ಸಿಗ್ತಾನೆ, ಹೀಗೆ ಹೇಳ್ತಕ್ಕಂತ ಜನ ಇದ್ದಾರೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಈಗಲೂ ಉಂಟಲ್ವಾ ಹರೇ ಕೃಷ್ಣ, ಯಾರನ್ನು ಕೂಡ ಪೂಜೆ ಮಾಡಿದ್ರು ಒಂದೇ, ಎಲ್ಲರೂ ಪೂಜೆ ಮಾಡಿದ್ರು ಕೂಡ ಭಗವಂತನಿಗೆ ಸೇರುತ್ತೆ ಹೇಳ್ತಾರಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ನೀವು ಮಾತ್ರ ಕೃಷ್ಣ ಕೃಷ್ಣ ಅಂತ ಹೇಳ್ತೀರಿ, ಯಾರನ್ನ ಪೂಜೆ ಮಾಡಿದ್ರು ಕೃಷ್ಣನಿಗೆ ಸಿಕ್ಕುತ್ತೆ, ಭಗವಂತನಿಗೆ ತಲುಪುತ್ತೆ ಅಂತ ಹೇಳಲ್ವಾ? ಹೇಳ್ತಾರೆ ಮಾತಾಜಿ. ಅದೇ ಹೇಳ್ತಾರೆ. ನೀವು ಕಾಮ್ಯ ಕರ್ಮವನ್ನೇ ಸರಿಯಾಗಿ ಕೆಲಸ ಮಾಡಿ, ಅದೇ ಕಾಯಕವೇ ಕೈಲಾಸ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಕಾಮ್ಯ ಕರ್ಮಗಳು, ಊಹಾತ್ಮಕ ಜ್ಞಾನ, ಕೆಲವರು ಅಂದ್ರೆ ತಮ್ಮ ಜ್ಞಾನ ಅಂದ್ರೆ ಈ ಮಾಯಾವಾದಿಗಳು ಊಹಾತ್ಮಕ ಜ್ಞಾನ, ಮತ್ತೆ ಧ್ಯಾನ, ಈ ಯೋಗಿಗಳು ಹಠಯೋಗಿಗಳು ಧ್ಯಾನ ಅಥವಾ ತಪಸ್ಸು, ಕೆಲವರು ತಪಸ್ಸಿನ ತರ ಆಚರಣೆಗಳನ್ನೆಲ್ಲ ಮಾಡ್ತಾರೆ, ತುಂಬಾ ವ್ರತ. ಸೊ ಅವರೆಲ್ಲ ಮಾಡಿ ಯಾರು ಬೇಕಾದ್ರೂ ಪರಮಪ್ರಭುವಿನ ಸಂಪರ್ಕ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಹೇಳ್ತಾರೆ, ಅವ್ರು ಯಾವ ವಿಧಾನ ಪಡ್ಕೊಂಡು ಮಾಡಿದ್ರು ಒಂದೇ ಭಗವಂತ ಅವರು ಹೇಳ್ತಾರೆ. ಅಂದ್ರೆ ಬೇರೆ ಮಾರ್ಗಗಳನ್ನ ಹಿಡಿದ್ರು ಗಮ್ಯ ಸ್ಥಳ ಸೇರ್ಬೋದು. ಅಂದ್ರೆ ಬೇರೆ ಬೇರೆ ದಾರಿಗಳು ಬೇರೆ ಬೇರೆ, ಆದರೆ ಸಿಗುವುದು ಭಗವಂತನೇ ಒಂದು, ಭಗವಂತ ಒಬ್ಬ, ದಾರಿ ಬೇರೆ, ಹೀಗೆ ಹೇಳಲ್ವಾ? ಹೇಳ್ತಾರೆ ಅಲ್ವಾ? ಭಗವಂತ ದೇವರು ಒಬ್ಬ, ದಾರಿಗಳು ಹಲವು, ಹೇಳೋದಿಲ್ವಾ? ಹೇಳ್ತಾರೆ ಕೆಲವರು. ಆಮೇಲೆ ಏನ್ ಹೇಳ್ತಾರೆ ಈ ಜನರು, ಏನ್ ಹೇಳ್ತಾರೆ ಕೇಳಿದ್ರೆ, ಕಾಳಿ, ದುರ್ಗೆ, ಶಿವ, ಗಣೇಶ, ರಾಮ, ಹರಿ ಅಥವಾ ಬ್ರಹ್ಮ ಯಾವುದೇ ಹೆಸರಿಂದಲ್ಲಾದ್ರೂ ಪರಮೋನ್ನತ ಪರಮ ಸತ್ಯನನ್ನು ಪೂಜಿಸಬಹುದೆಂದು ಈ ಜನ ಸಾಧಿಸುತ್ತಾರೆ. ಅವ್ರೇನ್ ಹೇಳ್ತಾರೆ, ಇದೆಲ್ಲರನ್ನು ಪೂಜೆ ಮಾಡಿದ್ರು ಒಂದೇ ಫಲ ಅಂತ ಹೇಳ್ಬಿಡ್ತಾರೆ. ಸಂಕ್ಷೇಪಿಸಿ ಹೇಳಿದ್ದಾದರೆ, ಪರಮ ಸತ್ಯನನ್ನು ನೀವು ಯಾವ ಹೆಸರಿನಲ್ಲಿ ಪೂಜಿಸುತ್ತೀರಿ ಎನ್ನುವುದು ಮುಖ್ಯವಲ್ಲ, ಮತ್ತು ಎಲ್ಲ ಹೆಸರುಗಳು ಒಬ್ಬರನ್ನೇ ಕುರಿತದ್ದಾಗಿದೆ ಎಂದು ಈ ಜನರು ಹೇಳುತ್ತಾರೆ ಅಲ್ವಾ. ಯಾರನ್ನ ಬೇಕಾದ್ರೂ ಪೂಜೆ ಮಾಡಿ ಒಬ್ಬರಿಗೆ ಸಿಗುತ್ತೆ. ಒಬ್ಬ ಮನುಷ್ಯನಿಗೆ ಅನೇಕ ಹೆಸರುಗಳಿರುತ್ತವೆ, ಅದೇ ತರಹ ಯಾವ ಹೆಸರಿನಿಂದ ಕರೆದರೂ ಅವನು ಹೋಗ್ಬಿಡುತ್ತಾನೆ ಎಂದು ಈ ಜನರು ಹೇಳುತ್ತಾರೆ. ಇದು ಈ ತರ ಹೇಳಂತ ಜನಗಳು ಬಹಳ ಜನ ಇದ್ದಾರೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ ದೋಸೆಯೂ ಒಂದೇ, ಇಡ್ಲಿಯೂ ಒಂದೇ, ಮತ್ತೆ ಎಲ್ಲ ಬಾತು ಒಂದೇ, ಯಾಕೆಂದ್ರೆ ಎಲ್ಲವೂ ಕೂಡ ಅಕ್ಕಿಯಿಂದ ಆದ ಪದಾರ್ಥಗಳು. ಹಾಗೆ ಎಲ್ಲವನ್ನೂ ಯಾವ ದೇವರನ್ನು ಯಾವ ದೇವತೆಗಳನ್ನು ಪೂಜಿಸಿದ್ರು ಎಲ್ಲವೂ ಒಂದೇ ಅಂತ ಅವರು ಹೇಳ್ತಾರೆ.
ಇಂತಹ ಅಭಿಪ್ರಾಯಗಳು ಸಾಮಾನ್ಯ ಮನುಷ್ಯನಿಗೆ ತುಂಬಾ ಸಂತೋಷ ನೀಡಬಹುದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೀವು ಹೇಳಿದ್ರೆ ಅವರಿಗೆ ಸಂತೋಷ ಆಗ್ಬಿಡುತ್ತೆ. ಯಾವ್ದು ಅವ್ರು ಪೂಜೆ ಮಾಡಿದ್ರು ಒಂದೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಈ ಅಭಿಪ್ರಾಯಗಳು ತಪ್ಪು ಗ್ರಹಿಕೆಗಳಿಂದ ಕೂಡಿದ್ದಾಗಿವೆ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ಈ ಅಭಿಪ್ರಾಯ ತಪ್ಪು. ಯಾಕೆ ಅಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಏನಂತ, ದೇವತೆಗಳನ್ನು ಪೂಜಿಸುವ ವ್ಯಕ್ತಿ ದೇವೋತ್ತಮ ಪುರುಷನನ್ನು ಗಳಿಸಲಾರ. ಯಾಕೆ ಗಳಿಸಲಾರ ಅಂದ್ರೆ ಈ ಐಹಿಕ ಒಂದು ಕಾಮ ಬಯಕೆಗಳು, ಅದರ ಸಲುವಾಗಿ ದೇವತೆಗಳನ್ನು ಪೂಜಿಸ್ತಾರೆ. ನನಗೆ ಅದು ಬೇಕು ಇದು ಬೇಕು ಅಂತ. ಸೊ ದೇವತೆಗಳು ಅದನ್ನ ಪೂರೈಕೆ ಮಾಡ್ತಾರೆ. ಆದರೆ ಅವರು ಪೂರೈಕೆ ಮಾಡ್ತಕ್ಕಂಥದ್ದು ಕೆಲವು ಫಲಗಳನ್ನ ಕೊಡ್ತಾರೆ ದೇವತೆಗಳು. ಆದರೆ ಆ ದೇವತೆಗಳಿಗೆ ಆ ಫಲ ಕೊಡ್ತಕ್ಕಂಥದ್ದು ಅವರು ಕೇವಲ ಐಹಿಕ ಕೊಡಬಹುದು. ಅವರು ಶ್ರೇಯಸ್ಸು ಅಂದರೆ ಅವರು ಪಾರಮಾರ್ಥವನ್ನು ಕೊಡ್ಲಿಕ್ಕೆ ಆಗಲ್ಲ. ಅವರು ಐಹಿಕ ಫಲಗಳನ್ನು ಕೊಡ್ತಾರೆ. ಮತ್ತು ಐಹಿಕ ಫಲಗಳನ್ನು ಕೊಡ್ಲಿಕ್ಕೂ ಕೂಡ ಅವರಿಗೆ ಸ್ವತಂತ್ರ ಇಲ್ಲ. ಅವರು ಕೃಷ್ಣನ ಅನುಮತಿ ಪಡೆದೇ ಐಹಿಕ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಯು ದೇವತೆಗಳನ್ನು ಪೂಜಿಸಿದಾಗ ಪ್ರಭುವಿನ ಬಹಿರಂಗ ಶಕ್ತಿಯ ಕೆಲವು ಫಲಗಳನ್ನು ನೀಡಬಹುದು. ಬಹಿರಂಗ ಶಕ್ತಿ ಅಂದ್ರೆ ಐಹಿಕ. ಸೊ ಆದರೆ ಅಂತಹ ಪೂಜೆಯಿಂದ ಪರಮಪ್ರಭುವನ್ನು ಒಲಿಸಿಕೊಂಡು ಬಿಡಬಹುದು ಎಂದು ಅರ್ಥವಲ್ಲ. ಸೊ ಹಾಗಾಗಿ ದೇವತೆಗಳ ಪೂಜೆ ಮಾಡಿದ್ರೆ ಭಗವಂತ ಸಿಗ್ತಾನೆ ಅಂತ ಅಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಏನು ಕ್ಲಿಯರ್ ಕಟ್ ನಮಗೆ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ, ದೇವತೆಗಳನ್ನು ಪೂಜಿಸುವ ಮಾರ್ಗವನ್ನು ಹಿಡಿಯಬಾರದೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ದೇವತೆಗಳನ್ನು ಪೂಜಿಸಬೇಡಿ, ಭಗವಂತನನ್ನು ಪೂಜಿಸಲು ಅರ್ಹನಾದವನು ಭಗವಂತ ಒಬ್ಬನೇ. ಅಲ್ಲಿ ಏನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಅಂತವಂತೂ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಬುದ್ಧಿ ಸಾಲದ ಜನರು ದೇವತೆಗಳನ್ನು ಪೂಜಿಸುತ್ತಾರೆ. ಅಂತಹ ಪೂಜೆಗಳಿಂದ ಬರುವ ಫಲವು ತಾತ್ಕಾಲಿಕ ಆದದ್ದು. ಯಾಕೆಂದ್ರೆ ಈ ದೇವತೆಗಳನ್ನ ಪೂಜೆ ಮಾಡೋರು ಅವರಿಗೆ ಬುದ್ಧಿ ಸಾಲದ ಜನರು ಅಂತ ಹೇಳ್ತಾರೆ. ಯಾಕೆ? ಬುದ್ಧಿ ಇದ್ದವರಿಗೆ ಕೃಷ್ಣ ಪ್ರಜ್ಞೆ. ಯಾಕೆಂದ್ರೆ ಕೃಷ್ಣ ವರ್ಣ ತ್ವಿಷಾ ಕೃಷ್ಣ ಸಾಂಗೋಪಾಂಗಾದ ಪಾರ್ಷದೈ ಯಜಂತಿ ಸುಮೇಧಸಃ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ತುಂಬಾ ಬುದ್ಧಿವಂತರು ಮಾತ್ರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಅಂದರೆ ಯಾರು ಬುದ್ಧಿ ಸಾಲ ಕಡಿಮೆ ಇದೆ ಅವರು ದೇವತೆಗಳನ್ನು ಪೂಜಿಸ್ತಾರೆ. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಈ ಪೂಜೆಗಳ ದೇವತೆಗಳ ಪೂಜೆಯಿಂದ ಕೇವಲ ತಾತ್ಕಾಲಿಕ ಫಲ ಸಿಕ್ಕುತ್ತೆ, ಶಾಶ್ವತವಾದ ಭಗವಂತನ ಸಾಮ್ರಾಜ್ಯ ಸಿಕ್ಕೋದಿಲ್ಲ. ಸೊ ಆ ದೇವತೆಗಳನ್ನು ಯಾರು ಪೂಜೆ ಮಾಡ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಹೇಳಿದ್ದಾರೆ, ನನ್ನ ಭಕ್ತರಾದರೂ ನಾನಿರುವ ಪರಮೋನ್ನತ ಗ್ರಹವನ್ನು ಸೇರುತ್ತಾರೆ. ಮದ್ಭಕ್ತ ಯಾಂತಿ ಮಾಮಪಿ, ನನ್ನ ಭಕ್ತರು ನನ್ನ ಲೋಕವನ್ನು ಸೇರ್ತಾರೆ. ದೇವತೆಗಳನ್ನ ಪೂಜೆ ಮಾಡಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ನಿಮಗೆ ಎಲ್ಲಿ ಹೋಗಬೇಕು? ಹರೇ ಕೃಷ್ಣ, ದೇವತೆಗಳ ಲೋಕಕ್ಕೆ ಹೋಗಬೇಕಾ? ಗೋಲೋಕ ಅಷ್ಟು ಸುಲಭ ಇಲ್ಲ. ದೇವತೆಗಳ ಲೋಕಕ್ಕೆ ಏಕೆ ಬೇಡ? ಹರೇ ಕೃಷ್ಣ, ಅದು ಐಹಿಕನೇ ಮಾತಾಜಿ. ಅಲ್ಲಿ ತ್ರಿವಿಧ ಕ್ಲೇಶಗಳು ತಾಪತ್ರಯಗಳು ಎಲ್ಲ ಇದೆ ಮಾತಾಜಿ. ಆದ್ರೆ ಅಲ್ಲಿ ಸುಖ ಜಾಸ್ತಿ ಉಂಟಂತಲ್ಲ, ಅಲ್ಲಿ ಮತ್ತೆ ಸುಖವೂ ಇರ್ತದೆ. ಕಡೆಗೆ ಎಲ್ಲರೂ ಸೇರುವುದು ಅಲ್ಲಿ ಲೋಕಕ್ಕೆ ಹೋಗುದು. ಕಡೆಗೆ ಸುಖಗಳು ಜಾಸ್ತಿ ಇರುತ್ತೆ, ಮತ್ತೆ ಅಲ್ಲಿ ಜಾಸ್ತಿ ಆಯಸ್ಸು ಇರುತ್ತೆ ದೇವತೆಗಳ ಲೋಕದಲ್ಲಿ. ಆದರೆ ಅಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಸೊ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ, ಬ್ರಹ್ಮಲೋಕ ಹೈಯೆಸ್ಟ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಅಂದ್ರೆ ಐಹಿಕದಲ್ಲಿ ಬ್ರಹ್ಮಲೋಕ ಅದು ತುಂಬಾ ಹೈಯೆಸ್ಟ್. ಬ್ರಹ್ಮಲೋಕದಲ್ಲಿ ಆಯಸ್ಸು ತುಂಬಾ, ಮತ್ತೆ ಅಲ್ಲಿ ತುಂಬಾ ಕಡಿಮೆ. ಈ ಎಲ್ಲಾ ರೀತಿಯ ಐಹಿಕ ದುಃಖಗಳು ಕಡಿಮೆ ಇದೆ, ತುಂಬಾ ಕಡಿಮೆ. ಮತ್ತೆ ಅಲ್ಲಿ ಸುಖಗಳು ಜಾಸ್ತಿ. ಸೊ ಆದರೂ ಕೂಡ ಅಲ್ಲಿ ಹೋದರೂ ಪುಣ್ಯ ನಮಗೆ ಕಳೆದ ಕೂಡಲೇ ಐಹಿಕ ಪುಣ್ಯ ಸಂಪಾದನೆ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಆದ್ರೆ ಪುಣ್ಯ ಕ್ಷೀಣಿಸಿದಾಗ, ಪುಣ್ಯ ಎಂದು ಕರೆನ್ಸಿ ಅದು ಕ್ಷೀಣಿಸುತ್ತೆ. ಅದು ಭಕ್ತಿ ಪುಣ್ಯ ಅಲ್ಲ, ಅದು ಐಹಿಕ ಪುಣ್ಯ. ಸೊ ಆ ಭಕ್ತಿ ಪುಣ್ಯ ಅಲ್ಲ, ಈ ಐಹಿಕ ಪುಣ್ಯ ಅದು ಕರಗಿದ ಮೇಲೆ ಮತ್ತೆ ಹಿಂದೆ ನಮಗೆ ಜನ್ಮವನ್ನು ಪಡಿಬೇಕು, ಮತ್ತೆ ಹಿಂದೆ ಮೃತ್ಯುವಿದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಒಳ್ಳೆಯ ಪ್ರಪೋಸಲ್ ಅಲ್ಲ.
ದೇವತೆಗಳ ಲೋಕಕ್ಕೆ ಹೋಗುವುದು ಒಳ್ಳೆಯ ಪ್ರಪೋಸಲ್ ಅಲ್ಲ. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ದೇವತೆಗಳ ಪೂಜೆ ಮಾಡುವುದನ್ನ ಅಲ್ಲಿ ಏನ್ ಹೇಳಿದ್ದಾರೆ, ಮಾಡಬಾರ್ದು, ಆ ಮಾರ್ಗವನ್ನು ಹಿಡಿಯಬಾರದು ಅಂತ ಹೇಳಿದ್ದಾರೆ. ಪರಮಪ್ರಭುವು ತನ್ನನ್ನು ಪೂಜಿಸುವವರಿಗೆ ತನ್ನೊಂದಿಗಿರುವ ವರವನ್ನು ನೀಡುತ್ತಾರೆ. ಯಾರು ಭಗವಂತನನ್ನ ಪೂಜೆ ಮಾಡ್ತಾರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ದೇವತೆಗಳನ್ನು ಪೂಜಿಸುವವರಿಗೆ ಭಗವಂತನ ಲೋಕ ಸಿಕ್ಕುತ್ತಾ? ಇಲ್ಲ. ಇಲ್ಲ. ಯಾಕೆಂದ್ರೆ ಐಹಿಕ ದೇವತೆಗಳನ್ನು ಪೂಜಿಸಿ ದೇವೋತ್ತಮ ಪರಮ ಪುರುಷನನ್ನು ಸೇರಬಹುದೆಂಬ ಮಾತು ನಿಜವಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಪ್ರಭುಪಾದರು ಬರೆದಿದ್ದಾರೆ. ಇಲ್ಲಿ ಯಾಕೆ ಬರೆದಿದ್ದಾರೆ ಅಂದ್ರೆ, ಇಲ್ಲಿ ದೇವಾನ್ ದೇವೇಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ, ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೆ ಅವ್ರು ದೇವತೆಗಳ ಲೋಕಕ್ಕೆ ಹೋಗ್ಲಿಕ್ಕೆ ಅಡ್ಡಿಲ್ಲ, ಅವ್ರಿಗೆ ಅಲ್ಲಿ ಸಿಕ್ಕತ್ತೆ ಸ್ಥಾನ. ಭಗವಂತನ ಲೋಕದಲ್ಲಿ ಸಿಕ್ಕಲ್ಲ. ದೇವತೆಗಳ ಲೋಕ ಅಂದ್ರೆ ಅವ್ರದೆಲ್ಲ ಹೈಯರ್ ಪ್ಲಾನೆಟರಿ ಸಿಸ್ಟಮ್ ಅವ್ರದ್ದು, ಅಲ್ಲಿ ಸಿಕ್ಕತ್ತೆ. ಆದ್ರೆ ಅದು ಕೂಡ ಐಹಿಕ ಲೋಕ. ಸೊ ಹಾಗಾಗಿ ದೇವತೆಗಳನ್ನು ಪೂಜಿಸಿ, ಐಹಿಕ ದೇವತೆಗಳನ್ನು ಪೂಜಿಸಿ ಸಿದ್ಧಿ ಪಡೆಯಬಹುದೆಂದು ಜನ ಕಲ್ಪಿಸಿಕೊಳ್ಳುತ್ತಾರೆ ಎಂಬುದು ಆಶ್ಚರ್ಯಕರ. ಅಂದ್ರೆ ಜನ ಕಲ್ಪನೆ ಮಾಡ್ಬಿಡ್ತಾರೆ, ಓಹೋ ದೇವತೆಗಳನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಈಗಲೂ ಅದೇ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕೃಷ್ಣ ಪ್ರಜ್ಞೆಗೆ ಬರುವವರು ತುಂಬಾ ಕಡಿಮೆ. ಸೊ ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಸಲ್ಲಿಸುವ ಭಕ್ತಿ ಸೇವೆಯ ಫಲಗಳನ್ನು ದೇವತೆಗಳನ್ನು ಪೂಜಿಸಿ ಪಡುವ ಫಲಗಳಿಗೆ, ಕಾಮ್ಯ ಕರ್ಮ ಅಥವಾ ಮನೋಕಲ್ಪನೆಗಳನ್ನು ಆಶ್ರಯಿಸಿ ಪಡುವ ಫಲಗಳಿಗೆ ಹೋಲಿಸಲು ಬರುವುದಿಲ್ಲ. ಈಗ ಒಬ್ಬ ಭಕ್ತ ಇದ್ದಾನೆ, ಅವನು ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ. ಅವನಿಗೆ ಯಾವ ಫಲ ಸಿಕ್ಕುತ್ತೆ? ಅಲ್ಟಿಮೇಟ್ಲಿ ಅವನಿಗೆ, ಭಕ್ತನಿಗೆ ಯಾವ ಫಲ ಸಿಕ್ಕುತ್ತೆ? ಹರೇ ಕೃಷ್ಣ. ಭಕ್ತನಾದವನಿಗೆ ಏನ್ ಫಲ ಸಿಕ್ಕುತ್ತೆ? ಕೃಷ್ಣನ ಭಕ್ತಿ ಸೇವೆ. ಆ ಭಕ್ತಿ ಸೇವೆ ಮಾಡಿದ್ರೆ ಏನ್ ಸಿಕ್ಕುತ್ತೆ? ಗೋಲೋಕ. ಕೃಷ್ಣ ಪ್ರೇಮ. ಸೊ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಕೃಷ್ಣ ಪ್ರಜ್ಞೆಯನ್ನು ಮಾಡಿದ್ರು ಕೂಡ ಮಹತೋ ಭಯಾತ್, ದೊಡ್ಡ ಭಯದಿಂದ ಮಾಡ್ಬೋದು. ಏನಂತ? ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಮತ್ತೊಮ್ಮೆ ನಮಗೆ ಮಾನವ ಶರೀರ ಸಿಕ್ಕತ್ತೆ. ಮತ್ತೊಮ್ಮೆ ಕೃಷ್ಣ ಪ್ರಜ್ಞೆ ಪೂರ್ಣ ಮಾಡದೇ ಇದ್ರೆ ಕೃಷ್ಣ ನಮಗೆ ಮತ್ತೆ ಅವಕಾಶ ಕೊಡ್ತಾನೆ. ಆಮೇಲೆ ಪೂರ್ಣ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಗೋಲೋಕ 100%. ಆದರೆ ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಮತ್ತೆ ನಮಗೆ ಮಾನವ ಜನ್ಮ ಕೊಡ್ತಾನೆ. ಮಾನವ ಜನ್ಮ ಎಲ್ಲಿ ಕೊಡ್ತಾನೆ? ಶ್ರೀಮಂತರ ಮನೆಯಲ್ಲಿ, ಮತ್ತೆ ಅದು ವೈಶ್ಯರ ಮನೆಯಲ್ಲಿ, ಶ್ರೀಮಂತ ವರ್ತಕರ ಮನೆಯಲ್ಲಿ, ಬ್ರಾಹ್ಮಣರ ಮನೆಯಲ್ಲಿ ಕೊಡ್ತಾನೆ. ಸೊ ಅಲ್ಲಿ ಕೃಷ್ಣ ಪ್ರಜ್ಞೆ ಮಾಡಿಗೆ ಅನುಕೂಲ ಆಗ್ತಕ್ಕಂತ ಸಂದರ್ಭವನ್ನು ಕೃಷ್ಣ ಕೊಡ್ತಾನೆ. ಹಾಗಾಗಿ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಸಿಗ್ತಕ್ಕಂತ ಫಲ ಬೇರೆ. ಅದೇ ಕಾಮ್ಯ ಕರ್ಮದಲ್ಲಿ ಮಾಡಿದರೆ ಏನಾಗತ್ತೆ? ಕಾಮ್ಯ ಕರ್ಮದಲ್ಲಿ ತೊಡಗಿದವರಿಗೆ, ಅಂದ್ರೆ ಒಳ್ಳೆಯ ಅಂದ್ರೆ ಕೆಲಸ ಮಾಡಿ ಅವರು ಏನು ಹಣ ಸಂಪಾದನೆ ಮಾಡ್ತಾರೆ, ಒಳ್ಳೆಯ ಕಾರ್ಯ ಮಾಡ್ತಾರೆ. ಇದು ಭಕ್ತಿ ಪುಣ್ಯ ಅಲ್ಲ, ಈ ಐಹಿಕ ಪುಣ್ಯ ಸಂಪಾದನೆ. ಸೊ ಅವಾಗ ಏನಾಗತ್ತೆ? ಇಲ್ಲಿ ಐಹಿಕದಲ್ಲಿ ಅವರಿಗೆ ತುಂಬಾ ಒಳ್ಳೆಯದೆಲ್ಲ ಸಿಕ್ಕತ್ತೆ. ಅಂದ್ರೆ ಐಹಿಕ ಭುಕ್ತಿ, ಅಂದ್ರೆ ಈ ಐಹಿಕ ಭೋಗ ಸಿಕ್ಕತ್ತೆ. ಮತ್ತೆ ಮರಣಾನಂತರ ಅವರಿಗೆ ಸ್ವರ್ಗಲೋಕ ಸಿಕ್ಕಬಹುದು. ಆದ್ರೆ ಅವರು ಕೆಟ್ಟ ಕೆಲಸ ಮಾಡಿದ್ರೆ ಅವರಿಗೆ ನರಕಲೋಕವೂ ಸಿಕ್ಕಬಹುದು. ಆದ್ರೆ ಇನ್ನು ಮನೋಕಲ್ಪನೆಗಳನ್ನು ಆಶ್ರಯಿಸಿ ಪಡೆಯತಕ್ಕಂಥ ಫಲ, ಆ ಮನೋಕಲ್ಪನೆಗಳನ್ನು ಆಶ್ರಯಿಸಿ ಜ್ಞಾನ ಸಿದ್ಧಿ ಅವರಿಗೆ ಸಾಯುಜ್ಯ ಮೋಕ್ಷ ಸಿಕ್ಕತ್ತೆ, ಬ್ರಹ್ಮನ್ ಎಫಲ್ಜೆನ್ಸಿ ಹೋಗ್ತಾರೆ ಅವರು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರಿಗೆ ಬೇರೆ ಬೇರೆಯಾದ ಒಂದು ಫಲಗಳು ಸಿಕ್ಕುತ್ತೆ. ಎಲ್ಲಾರನ್ನು ದೇವತೆಗಳನ್ನು ಪೂಜಿಸೋದ್ರಿಂದ ಒಂದೇ ಫಲ ಸಿಕ್ಕುತ್ತೆ, ಅಥವಾ ದೇವತೆಗಳು ಒಂದೇ, ಭಗವಂತನು ಒಂದೇ. ಇದು ಸರಿಯಲ್ಲ ಅಂತ ಇಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ನಮ್ಗೆ ವರ್ಣನೆ ಮಾಡಿ ತಿಳಿಸಿದ್ದಾರೆ. ಹರೇ ಕೃಷ್ಣ. ಅರ್ಥ ಆಯ್ತಾ? ಇಲ್ಲಿಗೆ ಇದು 29ನೇ ಅಧ್ಯಾಯ ಮುಗೀತು. ಇದು ನೆಕ್ಸ್ಟ್ ಅಧ್ಯಾಯ ನೋಡೋಣ, 30ನೇ ಅಧ್ಯಾಯ.
ಅಧ್ಯಾಯ 30 ರಾಧಾ ಕೃಷ್ಣರ ಲೋಕೋತ್ತರ ಲೀಲೆಗಳು. ಸಾಮಾನ್ಯವಾಗಿ ರೂಢಿಯಲ್ಲಿರುವ ಶಾಸ್ತ್ರವಿಧಿಗಳ ಆಚರಣೆಗೂ ಭಕ್ತಿ ಸೇವೆಗೂ ಉದ್ದಂಟ ವ್ಯತ್ಯಾಸ ಉಂಟು. ಏನು ವ್ಯತ್ಯಾಸ ಶಾಸ್ತ್ರವಿಧಿಗಳ ಆಚರಣೆಗೂ ಭಕ್ತಿ ಸೇವೆಗೂ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಕೆಲವರು ಶಾಸ್ತ್ರವಿಧಿಗಳ ಪ್ರಕಾರ ಕೆಲವೊಂದೆಲ್ಲ ಇದನ್ನ ಒಂದು ಆಚರಣೆಗಳನ್ನ ಮಾಡ್ತಾರೆ, ಇನ್ನು ಕೆಲವರು ಭಕ್ತಿ ಸೇವೆ ಮಾಡ್ತಾರೆ. ಇಬ್ಬರಲ್ಲಿ ವ್ಯತ್ಯಾಸ ಏನು ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಲೌಕಿಕ ಮತ್ತೆ ಅಲೌಕಿಕ ವ್ಯತ್ಯಾಸ ಮಾತಾಜಿ. ಯಾವುದು ಲೌಕಿಕ? ಶಾಸ್ತ್ರ ವಿಧಿಗಳು. ಶಾಸ್ತ್ರವಿಧಿಗಳನ್ನು ಮಾಡಿದರೆ ಏನ್? ಹರೇ ಕೃಷ್ಣ. ಶಾಸ್ತ್ರವಿಧಿಗಳ ಪಾಲನೆ ಮಾಡಿದ್ರೆ ಏನ್ ಸಿಕ್ಕುತ್ತೆ? ಧರ್ಮ ಕಾಮ ಮೋಕ್ಷ. ಪುಣ್ಯ ಸಿಗುತ್ತೆ ಮಾತಾಜಿ. ಈಗ ಪುಣ್ಯ ಸಿಗುತ್ತೆ. ಯಾವ ಐಹಿಕ ಪುಣ್ಯ ಮಾತಾಜಿ. ಪುಣ್ಯ ಸಿಗುತ್ತೆ. ಒಂದ್ ಸ್ವಲ್ಪ ದಿನ ಸ್ವರ್ಗಲೋಕದಲ್ಲಿ ಇರ್ಬೋದು, ಮತ್ತೆ ಬರ್ಬೇಕು ವಾಪಸ್. ಸೊ ಇಲ್ಲಿ ಅಂದ್ರೆ ಶಾಸ್ತ್ರವಿಧಿಗಳ ಆಚರಣೆ ಮಾಡೋದು, ಭಕ್ತಿ ಸೇವೆ ಮಾಡೋದು, ಇದಕ್ಕೆ ಎರಡಕ್ಕೂ ಬಹಳ ವ್ಯತ್ಯಾಸ ಉಂಟು ಅಂತ ಇಲ್ಲಿ ಪ್ರಭುಪಾದರು ಬರೀತಾರೆ. ಅಂದ್ರೆ ಶಾಸ್ತ್ರೋಕ್ತ ವಿಧಿಗಳ ಆಚರಣೆ ಅಂದ್ರೆ ಅಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ತನ್ನ ಒಂದು ವೃತ್ತಿ ಜೀವನವನ್ನ ಮಾಡಿಕೊಂಡು ಅವನು ಅಂದ್ರೆ ವರ್ಣಾಶ್ರಮ ಧರ್ಮ ಇದ್ಕೊಂಡು ವೃತ್ತಿ ಧರ್ಮವನ್ನ ಮಾಡಿಕೊಂಡು ಆಮೇಲೆ ಆರ್ಥಿಕ ಸಂಪಾದನೆ ಮಾಡ್ತಾನೆ. ಆರ್ಥಿಕ ಪೂರ್ವಾಭಿವೃದ್ಧಿ ಅಂದ್ರೆ ಆರ್ಥಿಕ ಸಂಪಾದನೆ, ಹಣ ಸಂಪಾದನೆ ಮಾಡ್ತಾನೆ. ಹಣ ಸಂಪಾದನೆಯಿಂದ ತನ್ನ ಇಂದ್ರಿಯಗಳ ಒಂದು ಭೋಗ ಅಂದ್ರೆ ತನ್ನ ಇಂದ್ರಿಯಗಳಿಗೆ ತನ್ನ ಮನಸ್ಸಿಗೆ ಸಮಾಧಾನ ಆಗುವಂತೆ, ತನ್ನ ಇಂದ್ರಿಯಗಳಿಗೆ ಸಮಾಧಾನವಾಗುವಂತೆ ಹಣವನ್ನ ಅವನು ಬಳಸ್ತಾನೆ. ಆಮೇಲೆ ಅದು ಎಷ್ಟೆಲ್ಲ ಇಂದ್ರಿಯ ತುಷ್ಟಿ ಮಾಡಿ 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 ಐಹಿಕ ಅನುಭವಿಸಿ ಅವನಿಗೆ ಕೊನೆಗೆ ಒಬ್ಬ ವ್ಯಕ್ತಿಗೆ ಇದು ಜುಗುಪ್ಸೆ ಬಂದ್ಬಿಡುತ್ತೆ, ಐಹಿಕ ಲೋಕ. ಅವಾಗ ಮುಕ್ತಿಯನ್ನು ಬಯಸ್ತಾನೆ. ಮುಕ್ತಿ ಅಂದ್ರೆ ಇಲ್ಲಿ ಮುಕ್ತಿ ಅಂದ್ರೆ ಪರಮೋನ್ನತನ ಅಸ್ತಿತ್ವದಲ್ಲಿ ಒಂದಾಗುವುದು, ಅಂದ್ರೆ ಸಾಯುಜ್ಯ ಮೋಕ್ಷ. ಸೊ ಇಲ್ಲಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಈ ಶಾಸ್ತ್ರೋಕ್ತಗಳ ವಿಧಿಯ ಆಚರಣೆಯಿಂದ ಮಾಡ್ತಕ್ಕಂತಹ ಒಂದು ಎಲ್ಲ ಪ್ರಕ್ರಿಯೆಗಳು. ಸೊ ಈ ಪ್ರಕ್ರಿಯೆಯಿಂದ ಏನು ಅಂತಂದ್ರೆ ಇಲ್ಲಿ ಅತ್ಯುನ್ನತವಾದದ್ದು ಅಂದ್ರೆ ಅವರು ಮುಕ್ತಿ ಅಂದ್ರೆ ಸಾಯುಜ್ಯ ಮೋಕ್ಷ. ಸೊ ಅಂದ್ರೆ ಬ್ರಹ್ಮನ್ ಎಫಲ್ಜೆನ್ಸ್ ಅಂದ್ರೆ ಬ್ರಹ್ಮ ಜ್ಯೋತಿ ಕಿರಣಗಳಲ್ಲಿ ಒಂದಾಗುವುದು. ಸೊ ಅದು ಅಲ್ಟಿಮೇಟ್ ಅವರದ್ದು ಏಮ್. ಆದ್ರೆ ಇದೆಲ್ಲವೂ ಕೂಡ ಐಹಿಕ ನೆಲೆಯಲ್ಲಿದೆ. ಸೊ ಇಲ್ಲಿ ಯಾವುದು ಕೂಡ ಆಧ್ಯಾತ್ಮಿಕವಾದದ್ದು ಅಲ್ಲ ಇದು. ಸೊ ಹಾಗಾದ್ರೆ ಅಲೌಕಿಕ ಭಕ್ತಿ ಸೇವೆ ಏನು? ಅಲೌಕಿಕ ಭಕ್ತಿ ಸೇವೆ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಅಲ್ಲಿ ಭಗವಂತನ ಜೊತೆ ಜೋಡಣೆ ಇದೆ, ಕೃಷ್ಣನ ಜೊತೆ ಜೋಡಣೆ ಇದೆ. ಇಲ್ಲಿ ಏನಿದೆ? ಇಲ್ಲಿ ಕೃಷ್ಣನ ಜೊತೆ ಜೋಡಣೆ ಇಲ್ಲ. ಸೊ ಇಲ್ಲಿ ಕೃಷ್ಣ ಇಲ್ಲ. ಸೊ ಇಲ್ಲಿ ಕೃಷ್ಣ ಇದೆ. ಸಾಧನೆಯಲ್ಲಿ ಇಲ್ಲಿ ಕೃಷ್ಣ ಇಲ್ಲ. ಇಲ್ಲಿ ಏನಿದೆ? ಇದು ಐಹಿಕ. ಧರ್ಮ, ಅರ್ಥ, ಕಾಮ, ಮೋಕ್ಷ ಐಹಿಕ. ಆದ್ರೆ ಭಕ್ತಿ ಸೇವೆ ಅಲೌಕಿಕವಾದದ್ದು. ಆಮೇಲೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ತತ್ಕಾಲದ ಲಾಭ. ಅಂದ್ರೆ ಇಲ್ಲಿ ಏನಾಗುತ್ತೆ? ತತ್ಕಾಲದ ಇಂದ್ರಿಯ ಭೋಗ ಅಂದ್ರೆ ನಮ್ಮ ಒಂದು ಐಹಿಕ ಜೀವನದಲ್ಲಿ ಇಂದ್ರಿಯ ಭೋಗ, ಆಮೇಲೆ ಮರಣಾನಂತರ ಸ್ವರ್ಗ, ಇದೆಲ್ಲ ತತ್ಕಾಲದ ಲಾಭ. ಆದರೆ ಭಕ್ತಿ ಸೇವೆ ಸಂಪೂರ್ಣವಾಗಿ ಭಿನ್ನ. ಭಕ್ತಿ ಸೇವೆ ಅದು ನಿತ್ಯ ನೂತನ ಮತ್ತು ಪಾರಮಾರ್ಥಿಕ ಸುಖವನ್ನು ಕೊಡ್ತದೆ. ಅಂದ್ರೆ ಪಾರಮಾರ್ಥಿಕ ಸುಖ ಅಂದ್ರೆ ಇಲ್ಲಿ ಭಗವಂತ ಕೃಷ್ಣಾನಂದ, ಅದು ಅಂದ್ರೆ ಪರಮಾನಂದ, ಸೇವಾನಂದವನ್ನ ನಮಗೆ ಕೊಡ್ತದೆ. ಸೊ ಭಕ್ತಿ ಸೇವೆ ಸೇವಾನಂದ ಅದು ಮತ್ತೆ ಕೃಷ್ಣಾನಂದ ಕೊಡ್ತದೆ. ಆದರೆ ಇಲ್ಲಿ ಶಾಸ್ತ್ರೋಕ್ತ ವಿಧಿಗಳ ಆಚರಣೆ ಅದು ಏನ್ ಕೊಡ್ತದೆ ನಮಗೆ? ಅದು ಐಹಿಕ ಸುಖವನ್ನ ಕೊಡ್ತದೆ. ಸೊ ಹೀಗೆ ಭಕ್ತಿ ಸೇವೆಯಿಂದ ಪಡೆದ ಫಲಕ್ಕೂ ಶಾಸ್ತ್ರೋಕ್ತ ವಿಧಿಗಳ ಆಚರಣೆ ಪಡಕ್ಕೂ ದೊಡ್ಡದಾದ ಕಂದರವೇ ಇದೆ. ತುಂಬಾ ಅಂದ್ರೆ ಭಕ್ತಿ ಸೇವೆಯಿಂದ ತುಂಬಾ ಭಗವಂತನನ್ನ ಪಡಿಬಹುದು. ಐಹಿಕ ಈ ಒಂದು ಧರ್ಮಾರ್ಥ ಕಾಮ ಮೋಕ್ಷದಿಂದ ಕೇವಲ ಐಹಿಕವಾದ ಸುಖ ಸಿಕ್ಕತ್ತೆ
ಸೊ ಹಾಗಾಗಿ ಅವೆರಡರ ನಡುವೆ ತುಂಬಾ ದೊಡ್ಡ ಒಂದು ಡಿಫರೆನ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಐಹಿಕ ಜಗತ್ತಿಗೆ ಯಾರು ಇಲ್ಲಿ ಒಂದು ಐಹಿಕ ಜಗತ್ತಿಗೆ ಯಾರು ಕಾರ್ಯಾಧ್ಯಕ್ಷೆ? ಹರೇ ಕೃಷ್ಣ. ಯಾರು ಇಲ್ಲಿ ಅಧ್ಯಕ್ಷ ಐಹಿಕ ಜಗತ್ತಿಗೆ? ಮಾಯೆ. ಮಾಯಾದೇವಿ. ಇಲ್ಲಿ ಇದು ಐಹಿಕ ಜಗತ್ತನ್ನ ಜೈಲಿಗೆ ಹೋಲಿಸಲಾಗಿದೆ, ಅಂದರೆ ಸೆರೆಮನೆಗೆ ಹೋಲಿಸಲಾಗಿದೆ. ಯಾಕಂದ್ರೆ ಇಲ್ಲಿ ಸೆರೆಮನೆಯಲ್ಲಿ ಯಾರು ಹೋಗ್ತಾರೆ, ಯಾರು ತಪ್ಪು ಮಾಡ್ತಾರ ಅವರು ಹೋಗ್ತಾರೆ ಅಲ್ವಾ ಸೆರೆಮನೆಗೆ. ಹೌದು ಮಾತಾಜಿ. ಸೆರೆಮನೆಗೆ ಕಳಿಸುವ ಉದ್ದೇಶ ಏನು? ಅವ್ರ ತಪ್ಪನ್ ತಿದ್ಕೊಂಡು ಸುಧಾರಿಸ್ಕೊಂಡ್ಲಿ ಅಂತ ಮಾತಾಜಿ. ಸುಧಾರಿಸ್ಕೊಂಡು ಮತ್ತೆ ಒಳ್ಳೇದಾಗಿ ಮತ್ತೆ ಹಿಂದೆ ಒಂದು ನಿಜವಾದ ಒಂದು ಸಾಮಾಜಿಕ ಜೀವನಕ್ಕೆ ಬರ್ಲಿ ಅಂತ ಅವ್ರಿಗೆ ಕಳಿಸ್ತಾರೆ. ಅದೇ ತರಹ ಭಗವಂತನ ಒಂದು ಲೋಕದಲ್ಲಿ ನಾವು ಅಲ್ಲಿ ಅವರ ಒಂದು ಆನಂದಕ್ಕೆ ನಾವು ಭಾಗಿಯಾಗದೆ ನಾವು ಸ್ವತಂತ್ರವಾಗಿ ಆನಂದವನ್ನು ಅನುಭವಿಸಬೇಕು. ಈ ಭಾವನೆ ಯಾವಾಗ ನಾವು ವ್ಯಕ್ತಪಡಿಸಿದ್ದೇವೆ ಆ ತಕ್ಷಣವೇ ಐಹಿಕ ಲೋಕದಿಂದ ನಮ್ಮನ್ನು ತಳ್ಳಿ ಬಿಡುತ್ತಾರೆ. ಇಲ್ಲಿಗೆ ಆಧ್ಯಾತ್ಮಿಕ ಲೋಕದಿಂದ ನಮ್ಮನ್ನು ತಳ್ಳಿ ಐಹಿಕ ಲೋಕಕ್ಕೆ ನಾವು ಬಂದ್ಬಿಡ್ತೇವೆ. ಸೊ ಐಹಿಕ ಲೋಕಕ್ಕೆ ಬಂದ ಕೂಡಲೇ ಮಾಯೆ ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾಳೆ. ಸೊ ಮಾಯೆಯನ್ನ ಜಡಾಧಿಷ್ಠಾತ್ರಿ ಅಂತಲೂ ಕರೆಯುತ್ತಾರೆ. ಸೊ ಜಡಾಧಿಷ್ಠಾತ್ರಿ ಅಥವಾ ಮಹಾಮಾಯೆ ಅವಳು ಈ ಒಂದು ಐಹಿಕ ಲೋಕ, ಈ ಐಹಿಕ ಲೋಕಕ್ಕೆ ಅವಳು ಕಾರ್ಯಾಧ್ಯಕ್ಷೆ. ಜೈಲ್ ಸೂಪರಿಂಟೆಂಡೆಂಟ್ ಇದ್ದ ಹಾಗೆ, ಜೈಲಿಗೆ ಸೂಪರಿಂಟೆಂಡೆಂಟ್ ಇರ್ತಾರೆ. ಅದೇ ತರಹ ಈ ಐಹಿಕ ಜಗತ್ತಿನ ಈಕೆ ಅವಳು ಕಾರ್ಯಾಧ್ಯಕ್ಷೆ. ಆಮೇಲೆ ಎಲ್ಲ ದೇವತೆಗಳಿದ್ದಾರೆ ಐಹಿಕ ಲೋಕದಲ್ಲಿ. ದೇವತೆಗಳು ಭಗವಂತನ ಲೋಕದಲ್ಲಿ ದೇವತೆಗಳಿಲ್ಲ, ಈ ಐಹಿಕ ಲೋಕದಲ್ಲಿ ದೇವತೆಗಳಿದ್ದಾರೆ. ಸೊ ಆ ದೇವತೆಗಳು ಅವರು ಏನು ಒಳ್ಳೆಯ ಮಕ್ಕಳು, ಅಷ್ಟೇ ಅವರು ಒಳ್ಳೆ ತರದ ಒಂದು ಸ್ವಭಾವದರು. ಅದಕ್ಕೆ ಭಗವಂತ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ನಿಮಗೆ ಐಹಿಕ ಲೋಕಕ್ಕೆ ಎಲ್ಲ ಒಂದೊಂದು ರೆಸ್ಪಾನ್ಸಿಬಲ್ ಜಾಬ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಗಾಳಿಯನ್ನು ಒದಗಿಸ್ಲಿಕ್ಕೆ, ನೀರನ್ನ ಒದಗಿಸ್ಲಿಕ್ಕೆ, ಆಮೇಲೆ ಗಾಳಿ ಬೆಳಕನ್ನ ಒದಗಿಸ್ಲಿಕ್ಕೆ ಸೊ ಸೂರ್ಯ ಚಂದ್ರರು, ಆಮೇಲೆ ಗಾಳಿಗೆ ವರುಣ ದೇವತೆ, ಹೀಗೆ ಮಳೆಗೆ ಇಂದ್ರ, ಇದನ್ನೆಲ್ಲ ಅವರವರಿಗೆ ಒಂದೊಂದು ಕೆಲಸ, ಅಂದ್ರೆ ಒಂದೊಂದು ಟಾಪ್ ಪೋಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಆದರೆ ಅವರೆಲ್ಲರೂ ಕೂಡ ಭಗವಂತನ ಆ ಪ್ರಭುವಿನ ದೇವೋತ್ತಮ ಪರಮ ಪುರುಷನ ಆಜ್ಞಾಪಾಲಕರು. ದೇ ಆರ್ ಓನ್ಲಿ ಕ್ಯಾರಿಂಗ್ ಔಟ್ ಆರ್ಡರ್ ಆಫ್ ಕೃಷ್ಣ. ಈಗ ಸೂರ್ಯ ಸುತ್ತುತ್ತಾ ಇದ್ದಾನೆ, ಬೆಳಗು ಹಗಲು ರಾತ್ರಿ ಮಾಡ್ತಾ ಇದೆ, ಬೆಳಕು ಕೊಡ್ತಾ ಇದ್ದಾನೆ. ಯಾರ ಒಂದು ಆರ್ಡರ್ ಮೇಲೆ ಅವ್ನು ಕೆಲಸ ಮಾಡ್ತಾ ಇದ್ದಾನೆ? ಭಗವಂತನ ಆರ್ಡರ್ ಮೇಲೆ. ಸೊ ಹಾಗಾಗಿ ಗಾಳಿ ಯಾಕೆ ನಮಗೆ ಬೀಸ್ತಾ ಇದೆ? ಭಗವಂತ ಹೇಳಿದ್ದಾನೆ ಗಾಳಿಗೆ ಬೀಸು, ಅವರಿಗೆಲ್ಲರೂ ಗಾಳಿ ಕೊಡ್ತಾ ಇದ್ದಾನೆ. ಮಳೆ ಯಾಕೆ ಬರುತ್ತೆ? ಕೃಷ್ಣ ಆರ್ಡರ್ ಮಾಡ್ತಾನೆ, ಮಳೆ ಅವರಿಗೆ ಸುರಿಸ್ತಾರೆ. ಸೊ ಎಲ್ಲರೂ ಕೂಡ ಕೃಷ್ಣನ ಆ ಒಂದು ಎಲ್ಲ ಆಜ್ಞಾಪಾಲಕರು. ಸೊ ಈ ಮಹಾಮಾಯೆ ಕೂಡ ಕೃಷ್ಣನ ಆಜ್ಞಾಪಾಲನೆ ಮಾಡ್ತಾಳೆ. ಸೊ ಮಹಾಮಾಯೆ ಅವಳು ಕೃಷ್ಣನ ಛಾಯೆ, ಅವಳು ಕೃಷ್ಣನ ಅಂದ್ರೆ ಕೃಷ್ಣನ ನೆರಳಿನ ತರ ಇರ್ತಾಳಂತೆ. ಸೊ ಅದಕ್ಕೆ ಕೃಷ್ಣನ ನೆರಳಿನ ತರ ಇರ್ತಾರೆ ಅಂತಂದ್ರೆ ಕೃಷ್ಣನ ಅವಳು ಏನು ಅಂತಂದ್ರೆ ಅವಳು ಸೇವಕಿ, ಕೃಷ್ಣನ ಸರ್ವೆಂಟ್ ಅವಳು. ಸೊ ಅದಕ್ಕೆ ಹೇಳ್ತಾರೆ ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದೇವೆ, ಈ ದುರ್ಗಾದೇವಿ ಕೃಷ್ಣನ ನೆರಳಿರಂತೆ ನಡ್ಕೋತಾಳಂತೆ, ಕೃಷ್ಣ ಹೇಳಿದ್ದನ್ನು ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಿ ಸೂರ್ಯದೇವ ಭಗವಂತನ ಕಣ್ಣಂತೆ, ಸೂರ್ಯಚಂದ್ರರು. ಸೊ ಆಮೇಲೆ ಬ್ರಹ್ಮ ಹೇಗೆ ಕೆಲಸ ಮಾಡ್ತಾನೆ ಅಂದ್ರೆ ಬ್ರಹ್ಮ ಭಗವಂತನಿಂದ ಬಂದಿರತಕ್ಕಂತಹ ಬೆಳಕು, ಅದನ್ನ ಆ ಬೆಳಕಿನ ತರ ಕಾರ್ಯನಿರ್ವಹಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ದೇವತೆಗಳು, ಬಹಿರಂಗ ಶಕ್ತಿಯಾದ ಸ್ವಯಂ ದುರ್ಗಾದೇವಿ, ಇವರೆಲ್ಲ ವಿಭಾಗೀಯ ಮುಖ್ಯಸ್ಥರು, ಐಹಿಕ ಜಗತ್ತಿನಲ್ಲಿ ಪ್ರಭುವಿನ ಆಜ್ಞಾಪಾಲಕರು. ಸೊ ದೇ ಆರ್ ಆರ್ಡರ್ ಕ್ಯಾಯಿಂಗ್ ಸರ್ವೆಂಟ್ಸ್ ಆಫ್ ಕೃಷ್ಣ. ಅವರೆಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಒಂದೊಂದು ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಅವರು. ಆದರೆ ಮುಖ್ಯವಾಗಿ ಮೇಲಿರ್ತಕ್ಕಂಥ ಸುಪ್ರೀಂ ಕಂಟ್ರೋಲರ್ ಯಾರು? ಕೃಷ್ಣ. ಸೊ ಇವರೆಲ್ಲ ಯಾರು? ಕೃಷ್ಣನ ಕೆಳಗೆ ಇಲ್ಲಿ ಒಂದು ಐಹಿಕ ಜಗತ್ತನ್ನ ಪಾಲನೆ ಮಾಡ್ಲಿಕ್ಕಾಗಿ ಕೃಷ್ಣನ ಕೆಳಗೆ ಅವನ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥವರು ದುರ್ಗಾದೇವಿ, ಆ ಎಲ್ಲ ದೇವತೆಗಳು, ಬ್ರಹ್ಮನೂ ಕೂಡ, ಸೂರ್ಯನೂ ಕೂಡ. ಸೊ ಸೂರ್ಯ ಚಂದ್ರರು, ಬ್ರಹ್ಮ, ಗಾಳಿ, ಎಲ್ಲ ದೇವತೆಗಳು ಎಲ್ಲರೂ ಕೂಡ ಭಗವಂತನಿಗೆ ಅವರು ಐಹಿಕ ಜಗತ್ತನ್ನು ಸಂಭಾಳನೆ ಮಾಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ.
ಈಗ ಒಂದು ಪ್ರೈಮ್ ಮಿನಿಸ್ಟರಿಗೆ ಎಲ್ಲ ಡಿಫ್ರೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲರಿಗೂ ಒಂದೊಂದು ಪೋಸ್ಟ್ ಕೊಟ್ಟಿರ್ತಾರೆ. ಆದರೆ ಅವರು ಪ್ರೈಮ್ ಮಿನಿಸ್ಟರ್ಗೆ ಸರಿ ಸಮ ಆಗ್ತಾರಾ? ಇಲ್ಲ ಮಾತಾಜಿ. ಅದೇ ತರಹ ಭಗವಂತನಿಗೆ ಯಾರು ಸಮಾನರಲ್ಲ, ಭಗವಂತನ ಮೇಲೆ ಯಾರೂ ಇಲ್ಲ. ಸೊ ಅವನು ಅಸಮೌರ್ಧ್ವ. ಸೊ ಇದು ಐಹಿಕ ಜಗತ್ತಿನಲ್ಲಿ ಮಹಾಮಾಯೆ ಹೇಳಿದ್ರು. ಪ್ರಭುಪಾದರು ಇಲ್ಲಿ ಸ್ವಲ್ಪ ನಮಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಆಧ್ಯಾತ್ಮಿಕ ಜಗತ್ತಲ್ಲಿ ಯಾವ ರೀತಿ ಇರುತ್ತೆ? ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲ್ಲಿ ಶ್ರೇಷ್ಠ ಶಕ್ತಿ ಇರ್ತದೆ. ಶ್ರೇಷ್ಠ ಶಕ್ತಿ ಅಂದ್ರೆ ಯೋಗಮಾಯ, ಅಂತರಂಗ ಶಕ್ತಿ ಇರುತ್ತದೆ. ಸೊ ಅಂತರಂಗ ಶಕ್ತಿ, ಅದಕ್ಕೆ ಯೋಗಮಾಯ. ಸೊ ಯೋಗಮಾಯ ಹೇಗೆ ಆಜ್ಞೆ ಮಾಡ್ತಾರೆ ಅದೇ ತರ ಅಂತರಂಗ ಶಕ್ತಿ ಕೆಲಸ ಮಾಡ್ತದೆ. ಸೊ ಅಂತರಂಗ ಶಕ್ತಿಯ ಕಾರ್ಯಕ್ಷೇತ್ರ ಯಾವುದು? ಅದು ಆಧ್ಯಾತ್ಮಿಕ ಲೋಕ. ಅದೇ ತರಹ ಮಹಾಮಾಯೆಯ ಕಾರ್ಯಕ್ಷೇತ್ರ ಯಾವುದು? ಐಹಿಕ ಜಗತ್ತು. ಸೊ ಅದರಿಂದ ನಾವು ಮಹಾಮಾಯೆಗೂ ಯೋಗಮಾಯೆಗೂ ಕನ್ಫ್ಯೂಷನ್ ಮಾಡಬಾರ್ದು, ಆಯ್ತಾ? ಮಹಾಮಾಯೆ ಅಂತಂದ್ರೆ ಐಹಿಕ ಜಗತ್ತಿನಲ್ಲಿ ಅವಳು ಒಡತಿ. ಆಮೇಲೆ ಒಡತಿ ಅಂದ್ರೆ ಅವಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಐಹಿಕ ಜಗತ್ತಿನ ಎಲ್ಲ ಅಂದ್ರೆ ವ್ಯವಹಾರ ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಜವಾಬ್ದಾರಿ. ಅದೇ ತರಹ ರಾಧಾರಾಣಿ ಯೋಗಮಾಯ. ಸೊ ಅವಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವಳು ಕಾರ್ಯ ಮಾಡ್ತಾಳೆ, ಅವಳಿಗೆ ಆ ಕಾರ್ಯ ಕೆಲಸ ಕೃಷ್ಣ ಕೊಟ್ಟಿದ್ದಾರೆ. ಸೊ ಈ ಮಹಾಮಾಯೆಗೆ ಕೂಡ ಕೃಷ್ಣ ಕೊಟ್ಟಿದ್ದಾರೆ. ಮಹಾಮಾಯೆ ಬಹಿರಂಗ ಶಕ್ತಿ, ಸೊ ಯೋಗಮಾಯೆ ಅಂತರಂಗ ಶಕ್ತಿ. ಸೊ ಹೀಗಾಗಿ ಯಾವ ಜೀವಿ ಕಂಡೀಷನ್ ಸೋಲ್ ಬದ್ಧಾತ್ಮ ಅವನು ಮಹಾಮಾಯೆಯ ಅಂಡರ್ ಇರ್ತಾನೆ, ಅವನು ಐಹಿಕ ಜಗತ್ತಲ್ಲೇ ಉಳ್ಕೊಳ್ತಾನೆ. ಯಾಕಂದ್ರೆ ಮಹಾಮಾಯೆ ಅವಳನ್ನ ಸರಿ ಆಕರ್ಷಣೆ ಮಾಡಿಬಿಡ್ತಾಳೆ, ಅವಳನ್ನ ಗಟ್ಟಿ ಹಿಡ್ಕೊಂಡ್ಬಿಡ್ತಾಳೆ, ಬಿಡುವುದಿಲ್ಲ. ಅಂದ್ರೆ 3 ಗುಣಗಳ ಮತ್ತು ಕರ್ಮ ಬಂಧನದಲ್ಲಿ ಗಟ್ಟಿ ಹಿಡ್ಕೊಂಡ್ಬಿಡ್ತಾಳೆ. ಸೊ ಇದರಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಕೃಷ್ಣನ ಜೊತೆ ನಾವು ಅವನಿಗೆ ಶರಣಾಗಬೇಕು. ಸೊ ಮಾಯಾಹಿ ಮಮ ಮಾಯಾ ದುರತ್ಯಯ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ದೈವಿ ಈ ದುರ್ಗಾದೇವಿ ಅದು ಅವಳು ನನ್ನ ಸೇವಕಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ. ಸೊ ಶೀ ಈಸ್ ಫ್ರಮ್ ಮೈ ಓನ್ ಎನರ್ಜಿ, ಕೃಷ್ಣಸ್ ಎನರ್ಜಿ, ಆದರೆ ಬಾಹ್ಯ ಶಕ್ತಿ ಕೃಷ್ಣನ. ಸೊ ಹಾಗಾಗಿ ಅವಳು ಕೃಷ್ಣನ ಅಂಡರ್ ಕೆಲಸ ಮಾಡ್ತಾಳೆ. ಆದರೆ ಇಲ್ಲಿ ಜೀವಾತ್ಮನಿಗೆ ಗೊತ್ತಾಗಿ ತಾನು ಮಾಡ್ತಾ ಇರೋದು ತನ್ನ ಒಂದು ನಿಜ ಸ್ವರೂಪ ಅಂದ್ರೆ ತಿಳ್ಕೋಬೇಕು. ನಾನು ಜೀವಾತ್ಮ, ಭಗವಂತನ ದಾಸ, ನಾನು ಮಾಯೆಯ ದಾಸ ಅಲ್ಲ, ನನ್ನ ನಿಜವಾದ ಮನೆ ಇರೋದು ಇಲ್ಲಲ್ಲ. ಇದನ್ನ ಯಾವಾಗ ತಿಳ್ಕೊತಾನೆ ಅವನು ಭಗವಂತನ ದಾಸನಾಗ್ತಾನೆ. ಸೊ ಭಗವಂತನಿಗೆ ಶರಣ ಆಗ್ತಾನೆ. ಆಗ ಮಹಾಮಾಯೆ ಏನ್ ಮಾಡ್ತದೆ? ಕೈ ಬಿಡ್ತಾಳೆ ನಮ್ಮನ್ನ. ಅವಾಗ ನಾವು ಮಹಾಮಾಯೆ ಬಿಟ್ಟು ಯೋಗಮಾಯೆ ಅಂಡರ್ ಬರಬಹುದು. ಆ ಯೋಗಮಾಯೆ ಅಂಡರ್ ಬರುವುದು ಅಂದ್ರೆ ಯೋಗಮಾಯೆಯ ಅಧೀನದಲ್ಲಿ ನಾವು ಜೀವಾತ್ಮರು ಇದ್ದಾಗ ಅವನು ಕ್ರಮೇಣ ಕೃಷ್ಣ ಭಕ್ತನಾಗ್ತಾನೆ. ಸೊ ಇಲ್ಲಿ ಐಹಿಕದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಅಂದ್ರೆ ಯಾರು ಕೃಷ್ಣ ಭಕ್ತರಲ್ಲ, ಅಭಕ್ತರು, ಅವರು ಮಹಾಮಾಯೆಯ ಕೆಳಗೆ ಇರ್ತಾರೆ. ಆದರೆ ಯಾರಿಗೆ ಇದು ಒಂದು ಜ್ಞಾನ ಸಿಕ್ಕುತ್ತೆ ಮತ್ತು ಅವರು ಭಕ್ತಿ ಮಾರ್ಗ ಹಿಡಿತಾರೆ, ಅವರು ಯೋಗಮಾಯೆಯ ಕೆಳಗೆ ರಕ್ಷಣೆಯಲ್ಲಿ ಇರ್ತಾರೆ, ಯೋಗಮಾಯೆಯ ರಕ್ಷಣೆ ಕೊಡ್ತಾಳೆ. ಸೊ ಹಾಗಾಗಿ ಐಹಿಕ ಸಂಪತ್ತನ್ನು ಅರಸುವ ಜನರು ತಮ್ಮನ್ನು ಐಹಿಕ ಶಕ್ತಿಯಾದ ಮಹಾಮಾಯೆಯ ಪಾಲನೆಗೆ ಅಥವಾ ಶಿವ ಮತ್ತಿತರ ಲೌಕಿಕ ದೇವತೆಗಳ ಪಾಲನೆಗೆ ಒಪ್ಪಿಸಿಕೊಳ್ಳುತ್ತಾರೆ. ಸೊ ಯಾರಿಗೆ ಐಹಿಕದಲ್ಲಿ ತುಂಬಾ ಸಂಪತ್ತನ್ನು ಮಾಡಬೇಕು, ಐಹಿಕ ಜಗತ್ತಲ್ಲಿ ತಾವು ಎಲ್ಲ ಇದನ್ನ ಅನುಭವಿಸ್ಬೇಕು, ಇಂದ್ರಿಯ ಭೋಗನ, ಅವ್ರು ಏನ್ ಮಾಡ್ತಾರೆ? ಮಾಯೆಯ ಅಂಡರ್ ಇರ್ತಾರೆ, ಮಾಯೆಯ ಕೆಳಗೆ ಅಥವಾ ಶಿವ ಮತ್ತಿತರ ಲೌಕಿಕ ದೇವತೆಗಳ ಕೆಳಗೆ ಇರ್ತಾರೆ. ಇಲ್ಲಿ ಏನ್ ಮಾಡಿದ್ರು? ವೃಂದಾವನದ ಗೋಪಿಯರು ಕೃಷ್ಣನೇನು ತಮ್ಮ ಪತಿಯನ್ನಾಗ್ಬೇಕು ಅಂತ ಅವರು ತಮ್ಮ ಇಚ್ಛೆಗಾಗಿ ಆಧ್ಯಾತ್ಮಿಕ ಶಕ್ತಿಯಾದ ಯೋಗಮಾಯೆಯನ್ನು ಕುರಿತು ಪ್ರಾರ್ಥನೆ ಮಾಡಿದ್ರು. ಯಾರು? ಗೋಪಿಯರು. ಕೃಷ್ಣ ನಮಗೆ ಗಂಡನಾಗ್ಬೇಕು ಅಂತ. ಅದನ್ನ ಶ್ರೀಮದ್ ಭಾಗವತದಲ್ಲಿ ನೋಡಬಹುದು. ಅದೇ ತರಹ ಇಲ್ಲಿ ಇಬ್ಬರು ವರ್ತಕರಿದ್ದರಂತೆ, ರಾಜಸುರಥ ಮತ್ತು ಸಮಾಧಿ ಅಂತ. ಅವರು ಮಹಾಮಾಯೆಯನ್ನು ಪ್ರಾರ್ಥಿಸಿದರು. ಯಾಕಾಗಿ ಮಹಾಮಾಯೆಯನ್ನು ಪ್ರಾರ್ಥಿಸಿದರು? ಐಹಿಕ ಒಂದು ಲಾಭಕ್ಕಾಗಿ. ಸೊ ಅದನ್ನ ಈ ಒಂದು ರಾಜಸುರಥ ಮತ್ತು ಸಮಾಧಿ ಇವರು
ಮಹಾಮಾಯನ್ನು ಕುರಿತು ಪ್ರಾರ್ಥಿಸಿದರು ಎಂಬುದನ್ನು ಸಪ್ತಶತಿಯಲ್ಲಿ ಕಾಣಬಹುದು. ಸಪ್ತಶತಿ ಅಂದ್ರೆ ದೇವಿ ಪಾರಾಯಣ ಅಲ್ವಾ? ಹರೇ ಕೃಷ್ಣ. ದೇವಿ ಮಹಾತ್ಮೆ ಪಾರಾಯಣ ಅಲ್ವಾ ಸಪ್ತಶತಿ ಅಂದ್ರೆ? ಆ? ಹೌದು. ಹೌದು ಮಾತಾಜಿ. ಸೊ ಭಗವಂತನು ಪರತರ ನೆಲೆಯಲ್ಲಿ ಇದ್ದಾನೆ. ಅವನು ಇಲ್ಲಿ ಐಹಿಕದ ನೆಲೆಯಲ್ಲಿ ಇಲ್ಲ. ಭಗವಂತ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾನೆ. ಸೊ ಅದರಿಂದ ಸ್ವಯಂ ಪರಮಪ್ರಭುವಿಗೂ ಅವನ ನಾಮಧೇಯಕ್ಕೂ ವ್ಯತ್ಯಾಸ ಇಲ್ಲ. ಅಭಿನ್ನತ್ವಂ ನಾಮಿನಃ. ಭಗವಂತನಿಗೂ ಭಗವಂತನ ಹೆಸರಿಗೂ ವ್ಯತ್ಯಾಸ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರು ಕೂಡ ಕೃಷ್ಣನೇ ಅವನು. ಸಾಕ್ಷಾತ್ ಕೃಷ್ಣನ ಜೊತೆ ನಮ್ ಸಂಬಂಧ ಆದಂಗ ಆಗುತ್ತೆ. ಹರೇ ಕೃಷ್ಣ ಮಂತ್ರ ಎಷ್ಟೊತ್ತು ನಾವು ಹೇಳ್ತಾ ಇರ್ತೇವೆ, ಅಷ್ಟೊತ್ತು ನಾವು ಕೃಷ್ಣನ ಸಮೀಪದಲ್ಲಿ ಇದ್ದಿರ್ತೇವಂತೆ. ಸೊ ಹಾಗಾಗಿ ಭಗವಂತನಿಗೂ ಭಗವಂತನ ನಾಮಕ್ಕೂ ವ್ಯತ್ಯಾಸ ಇಲ್ಲ. ಭಗವಂತನಿಗೂ ಭಗವಂತನ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಭಗವಂತನಿಗೂ ಭಗವಂತನ ಗುಣಗಳಿಗೂ ವ್ಯತ್ಯಾಸ ಇಲ್ಲ. ಭಗವಂತನಿಗೂ ಭಗವಂತನ ಒಂದು ಲೀಲೆಗಳಿಗೂ ವ್ಯತ್ಯಾಸ ಇಲ್ಲ. ಸೊ ಇದೆಲ್ಲ ಅಂದ್ರೆ ಎಲ್ಲವೂ ಅಂದ್ರೆ ಆಧ್ಯಾತ್ಮಿಕವಾದದ್ದು, ಎಲ್ಲವೂ ಕೂಡ ದಿವ್ಯ ನೆಲೆಯಲ್ಲಿ ಇವೆ. ಸೊ ಆದ್ದರಿಂದ ಅವನಿಗೆ ವ್ಯತ್ಯಾಸ ಇಲ್ಲ. ಭಗವಂತನಿಗೆ ಅನೇಕ ಹೆಸರುಗಳಿವೆ. ಭಗವಂತನಿಗೆ ಹೆಸರುಗಳು ಅನೇಕ. ಆದರೆ ಪ್ರತಿಯೊಂದು ಹೆಸರಿಗೂ ಉದ್ದೇಶ ಮತ್ತು ಅರ್ಥ ಬೇರೆ ಬೇರೆ ಇರುತ್ತೆ ಅಲ್ವಾ? ಕೃಷ್ಣನಿಗೆ ಬೇರೆ ಬೇರೆ ಹೆಸರುಗಳಿವೆ. ಉದಾಹರಣೆಗೆ ಪರಮೋನ್ನತ ಆತ್ಮ ಆಗಿದ್ರಿಂದ ಅವನು ಪರಮಾತ್ಮ. ಆಮೇಲೆ ಅವನು ಪರಾತ್ಪರ ಬ್ರಹ್ಮ, ಅದಕ್ಕೆ ಅವನಿಗೆ ಬ್ರಹ್ಮನ್ ಅಂತ ಕರೀತಾರೆ. ಪರಮ ಪರಾತ್ಪರ ಬ್ರಹ್ಮನ್ ಅಂತ ಹೇಳ್ತಾರೆ. ಈ ಜಗತ್ ಸೃಷ್ಟಿಗೆ ಅವನು ಕಾರಣ, ಅದಕ್ಕೆ ಅವನಿಗೆ ಸೃಷ್ಟಿಕರ್ತ ಅಂತ ಕರೀತಾರೆ. ಅವನು ಅಲೌಕಿಕ ಪ್ರಭುವು, ಆದ್ದರಿಂದ ನಾರಾಯಣ ಅಂತ ಹೇಳ್ತಾರೆ. ರುಕ್ಮಿಣಿಯ ಗಂಡ ರುಕ್ಮಿಣಿ ರಮಣ ಅಂತ ಕರೀತಾರೆ. ಗೋಪಿಯರಿಂದ ಸುಖ ಪಡುವವನು ಗೋಪಿನಾಥ ಅಂತ ಹೇಳ್ತಾರೆ. ಮತ್ತೆ ಗೋಪಿ ಜನ ವಲ್ಲಭ ಅಂತಾನೂ ಕರೀತಾರೆ. ಕೃಷ್ಣನೆಂದು ಖ್ಯಾತನಾಗಿದ್ದಾನೆ. ಹೀಗೆ ಭಗವಂತನಿಗೆ ವಿವಿಧ ನಾಮಧೇಯಗಳು, ಲೆಕ್ಕವಿಲ್ಲದಷ್ಟು ಹೆಸರುಗಳು, ಅಸಂಖ್ಯಾತ. ಸೊ ಈ ಎಲ್ಲ ಬೇರೆ ಬೇರೆ ಹೆಸರು ಬೇರೆ ಬೇರೆ ಕಾರ್ಯಗಳನ್ನ ಸೂಚಿಸುತ್ತವೆ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ನಾಳೆಗೆ ಡೀಟೇಲ್ಸ್ ಓದೋಣ ಮುಂದಿನದು. ಹರೇ ಕೃಷ್ಣ.